ಇವತ್ತು ಶ್ಲೋಕ. ಬಿಲೆ ಬತೋರುಕ್ರಮ ವಿಕ್ರಮಾನ್ಯೇ ಬಿಲೆ ಬತೋರು ಕ್ರಮ ವಿಕ್ರಮಾನ್ಯೇ ಬಿಲೆ ಬತೋರುಕ್ರಮ ವಿಕ್ರಮಾನ್ಯೇ ಬಿಲೆ ಬತೋರು ಕ್ರಮ ವಿಕ್ರಮಾನ್ಯೇ ನ ಶೃಣ್ವತಃ ಕರ್ಣಪುಟೇ ನರಸ್ಯ ನ ಶೃಣ್ವತಾ ಕರ್ಣಪುಟೇ ನರಸ್ಯ ನ ಶೃಣ್ವತಃ ಕರ್ಣಪುಟೇ ನರಸ್ಯ ನ ಶೃಣ್ವತಾ ಕರ್ಣಪುಟೇ ನರಸ್ಯ ಜಿಹ್ವಾಸತಿ ದಾರ್ದುರಿಕೇವ ಸೂತ ಜಿಹ್ವಾಸತಿ ದಾರ್ದುರಿಕೇವ ಸೂತ ಜಿಹ್ವಾಸತಿ ದಾರ್ದುರಿಕೇವ ಸೂತ ಜಿಹ್ವಾಸತಿ ದಾರ್ದುರಿಕೇವ ಸೂತ ನ ಚೋಪಗಾಯತ್ಯುರ್ಗಾಯ ಘಾತಾಃ ನ ಚೋಪಗಾಯತ್ಯುರ್ಗಾಯ ಘಾತಃ ನ ಚೋಪಗಾಯತ್ಯುರ್ಗಾಯ ಘಾತಾಃ ನ ಚೋಪಗಾಯತ್ಯುರ್ಗಾಯ ಘಾತಃ ಬಿಲೆ ಬತೋರುಕ್ರಮ ವಿಕ್ರಮಾನ್ಯೇ ಬಿಲೆ ಬತೋರುಕ್ರಮ ವಿಕ್ರಮಾನ್ಯೇ ನ ಶೃಣ್ವತಃ ಕರ್ಣಪುಟೇ ನರಸ್ಯ ನ ಶೃಣ್ವತಃ ಕರ್ಣಪುಟೇ ನರಸ್ಯ ಜಿಹ್ವಾಸತಿ ದಾರ್ದುರಿಕೇವ ಸೂತ ಜಿಹ್ವಾಸತಿ ದಾರ್ದುರಿಕೇವ ಸೂತ ನ ಚೋಪಗಾಯತ್ಯುರ್ಗಾಯ ಘಾತಾಃ ನ ಚೋಪಗಾಯತ್ಯುರ್ಗಾಯ ಘಾತಃ. ಹರೇ ಕೃಷ್ಣ. ಸುಮಾ ಪ್ರಭು ಮಾತಾಜಿ ಓದಿ. हरे कृष्ण माता जी. हरे कृष्ण प्रभु जी. बिले बतोरुक्रमा विक्रमान्ये न शृण्वताः कर्णपुटे नरस्य जिह्वासति दार्दुरिकेव सूता न चोपगायत्युरुकाय गातः. हरे कृष्ण माता जी. प्रभु जी. ಹರೇ ಕೃಷ್ಣ ಮಾತಾಜಿ. ಅನುರಾಧ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಎಸ್. ಸುಂದರಿ ಶೆಟ್ಟಿ ಮಾತಾಜಿ ಓದಿ. हरे कृष्ण. ಹರೇ ಕೃಷ್ಣ ಮಾತಾಜಿ. ಸುಂದರಿ ಶೆಟ್ಟಿ ಓದ್ತೇನೆ ಮಾತಾಜಿ. ಓದಿ ಮಾತಾಜಿ. ಬತೋರುಕ್ರಮ ವಿಕ್ರಮಾನ್ ಯೇ ನಾ ಶೃಣ್ವತಃ ಕರ್ಣಪುಟೇ ನರಸ್ಯ ಜಿಹ್ವಾಸತಿ ದಾರ್ದುರಿಕೇವ ಸೂತ ನ ಚೋಪಗಾಯತ್ಯುರ್ಗಾಯ ಘಾತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಭು. ಶ್ರೀಧರ್ ಭಟ್ ಪ್ರಭು ಓದಿ. ಶ್ಲೋಕ ಓದಿ. हरे कृष्ण. बिले बतोरुक्रम विक्रमान्ये न शृण्वतः कर्णपुटे नरस्य जिह्वासतीर्धा दुरिकेव सूता न चोपगायत्युर्गाय गाताः. हरे कृष्ण. ಹರೇ ಕೃಷ್ಣ ಪ್ರಭು. ಲಕ್ಷ್ಮೀ ಡಿ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಹರೇ ಕೃಷ್ಣ. ಬಿಲೆ ಹಾವಿನ ಹುತ್ತದ ಬಿಲಗಳ ಬತ ಹಾಗೆ ಉರುಕ್ರಮ ಅದ್ಭುತವಾಗಿ ವರ್ತಿಸುವ ಭಗವಂತನ ವಿಕ್ರಮಾನ್ ಪರಾಕ್ರಮಗಳನ್ನು ಯೇ ಇಲ್ಲವೋ ನ ಶೃಣ್ವತಃ ಕೇಳದ ಕರ್ಣಪುಟೆ ಕರ್ಣರಂಧ್ರಗಳು ನರಸ್ಯ ಮನುಷ್ಯನ ಜಿಹ್ವಾ ನಾಲಿಗೆಯು ಆಸತಿ ಕಾರಿಕ ಕಪ್ಪೆಗಳ ಇವ ಹಾಗೆಯೇ ಸೂತ ಓ ಸೂತ ಮುನಿಗಳೇ ನಾಚ ಉಪಗಾಯತಿ ಮತ್ತು ದೊಡ್ಡ ಧ್ವನಿಯಲ್ಲಿ ಹಾಡುವುದಿಲ್ಲವೋ ಉರುಗಾಯ ಹಾಡಲು ಅರ್ಹವಾದ ಗಾತಾಹ ಹಾಡುಗಳನ್ನು ಅನುವಾದ ದೇವೋತ್ತಮ ಪುರುಷನ ವಿಕ್ರಮ ಮತ್ತು ಅದ್ಭುತ ಕಾರ್ಯಗಳ ಸಂದೇಶಗಳನ್ನು ಕೇಳದವನ ಕಿವಿಗಳು ಹಾವಿನ ಹುತ್ತದ ಬಿಲಗಳಿದ್ದ ಹಾಗೆ ಭಗವಂತನನ್ನು ಕುರಿತು ಸ್ತೋತ್ರಗಳನ್ನು ಹಾಡದವನ ಸಂಕೀರ್ತನ ಮಾಡದವನ ನಾಲಿಗೆ ಕಪ್ಪೆಯ ನಾಲಿಗೆಯಂತೆ ಎಂದು ತಿಳಿಯಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ.
आशा येस माताजी भावार्थ होती. हरे कृष्ण माताजी. Yes. ಪುಷ್ಪಾ ಶೆಟ್ಟಿ ಮಾತಾಜಿ ಓದಿ ಭಾವಾರ್ಥ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ. ದೇಹದ ಹರೇ ಎಲ್ಲ ಅವಯವಗಳು ಭಗವಂತನ ಭಕ್ತಿ ಸೇವೆಯಲ್ಲಿ ಪಾಲ್ಗೊಳ್ಳುತ್ತವೆ. ಅದು ಚೇತನಾತ್ಮಕ ದಿವ್ಯ ಸ್ಮೃತಿಯ ಬಲ. ಆದ್ದರಿಂದ ಭಕ್ತನು 100ಕ್ಕೆ 100ರಷ್ಟು ಭಗವತ್ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಶರೀರೇಂದ್ರಿಯಗಳು ಭಗವತ್ ಸಂಬಂಧದಿಂದ ಶುದ್ಧವಾದಾಗ ವ್ಯಕ್ತಿಯು ಭಗವತ್ ಸೇವೆಯಲ್ಲಿ ತೊಡಗಬಹುದು ಎಂದು ಎಲ್ಲ ಇಂದ್ರಿಯಗಳ ಸಹಾಯದಿಂದ ಭಗವಂತನಿಗೆ ಸೇವೆಯಲ್ಲಿ ಸಲ್ಲಿಸಬಹುದು. ಇಂದ್ರಿಯಗಳು ಮತ್ತು ಇಂದ್ರಿಯ ಕಾರ್ಯಗಳು ಎಲ್ಲಿಯವರೆಗೆ ಕೇವಲ ಇಂದ್ರಿಯ ತುಷ್ಟಿಗಾಗಿ ಮಗ್ನವಾಗುತ್ತವೋ ಅಲ್ಲಿಯವರೆಗೆ ಅದನ್ನು ಅಶುದ್ಧವಾದ ಅಥವಾ ಐಹಿಕವೆಂದು ಎಣಿಸಬಹುದು. ಶುದ್ಧ ಇಂದ್ರಿಯಗಳು ಇಂದ್ರಿಯ ತುಷ್ಟಿಯಲ್ಲಿ ತೊಡಗುವುದಿಲ್ಲ, ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗುತ್ತವೆ. ಭಗವಂತನು ಸಕಲೇಂದ್ರಿಯಗಳನ್ನು ಹೊಂದಿರುವ ಪರಮ ಪ್ರಭು. ಅವನ ವಿಭಿನ್ನಂಶನಾದ ಸೇವಕನು ಕೂಡ ಇವೇ ಇಂದ್ರಿಯಗಳನ್ನು ಪಡೆದಿದ್ದಾನೆ. ಭಗವದ್ಗೀತೆಯಲ್ಲಿ ವರ್ಣಿಸಿರುವಂತೆ ಭಗವತ್ ಸೇವೆಯೇ ಇಂದ್ರಿಯಗಳ ಸಂಪೂರ್ಣ ಪವಿತ್ರ ಬಳಕೆಯಾಗಿದೆ. ಶ್ರೀಕೃಷ್ಣನು ಪೂರ್ಣ ಇಂದ್ರಿಯಗಳಿಂದ ಉಪದೇಶವನ್ನು ನೀಡಿದನು ಮತ್ತು ಅರ್ಜುನನು ಪೂರ್ಣ ಇಂದ್ರಿಯಗಳಿಂದ ಸ್ವೀಕರಿಸಿದನು. ಹೀಗೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರಿಗೆ ಕೊಡೋಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಗೀತಾ ಲಕ್ಷ್ಮಿ ಬಿ ಮಾತಾಜಿ ಓದಿ ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಸ್ವಲ್ಪ ಮೇಲೆ ಹೋಗ್ತಾ ಇದೆ. ಕರೆಕ್ಟ್ ಇದೆ ಮಾತಾಜಿ. ಅಲ್ಲಿದೆ ನೋಡಿ. ಹೀಗೆ ಗುರು ಶಿಷ್ಯರ ಹೀಗೆ ಗುರು ಶಿಷ್ಯರ ನಡುವೆ ಅರ್ಥಗರ್ಭಿತ ಮತ್ತು ತರ್ಕಬದ್ಧ ಅರಿವಿನ ಸಂಪೂರ್ಣ ವಿನಿಮಯ ನಡೆದಿತ್ತು. ಆಧ್ಯಾತ್ಮಿಕ ಅರಿವು ಎಂಬುದು ಕೆಲವು ಮೂರ್ಖ ಪ್ರಚಾರ ಪ್ರಿಯರು ಸಾರುವಂತೆ ಗುರುವಿನಿಂದ ಶಿಷ್ಯನಿಗೆ ಹರಿಯುವಂತೆ ವಿದ್ಯುತ್ ಸ್ಫುರಣವಲ್ಲ. ಪ್ರತಿಯೊಂದು ಅರ್ಥಪೂರ್ಣ ಮತ್ತು ತರ್ಕಬದ್ಧ ಸ್ವೀಕಾರವು ವಿನಯಪೂರ್ವಕವಾಗಿದ್ದು ವಾಸ್ತವಿಕವಾಗಿದ್ದಾಗ ಮಾತ್ರ ಗುರು ಶಿಷ್ಯರ ಅಭಿಪ್ರಾಯ ವಿನಿಮಯವು ಸಾಧ್ಯ. ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನು ವ್ಯಕ್ತಿಯು ಬುದ್ಧಿ ಮತ್ತು ಇಂದ್ರಿಯ ಪಾಠವದೊಂದಿಗೆ ಪಡೆಯಬೇಕು. ಆಗಲೇ ಮಹಾ ಸಂದೇಶವನ್ನು ತರ್ಕಬದ್ಧವಾಗಿ ತಿಳಿಯಬಹುದು ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಜೀವಿಯು ಅಶುದ್ಧಾವಸ್ಥೆಯಲ್ಲಿ ಎಲ್ಲಾ ಇಂದ್ರಿಯಗಳು ಪೂರ್ತಿಯಾಗಿ ಸಾಂಸಾರಿಕ ಕೆಲಸಗಳಲ್ಲಿ ತೊಡಗಿರುತ್ತವೆ. ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದ ಮೂಲಕ ಭಗವಂತನ ಬಗ್ಗೆ ಹೇಳುವ ಕಾರ್ಯದಲ್ಲಿ ಕಿವಿಯು ತೊಡಗದಿದ್ದರೆ ಅದರ ರಂಧ್ರಗಳು ಖಂಡಿತ ಯಾವುದೋ ಹೊಲಸು ವಿಷಯಗಳಿಂದ ತುಂಬಿ ಹೋಗುವುದು. ಆದ್ದರಿಂದ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಸಂದೇಶಗಳನ್ನು ಜಗತ್ತಿನಾದ್ಯಂತ ದೊಡ್ಡದಾಗಿ ಉಪದೇಶಿಸಬೇಕು. ಸಮರ್ಪಕ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ನಿರ್ಮಲಾ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ. ಸಮರ್ಪಕ ಮೂಲಗಳಿಂದ ಅವುಗಳನ್ನು ನಿಜವಾಗಿ ಶ್ರವಣ ಮಾಡಿದ ಶುದ್ಧ ಭಕ್ತನ ಕರ್ತವ್ಯವಿದು. ಅನೇಕರು ಇತರರಿಗೆ ಏನನ್ನೋ ಹೇಳಬಯಸುತ್ತಾರೆ, ಆದರೆ ಅವರಿಗೆ ವೇದ ಜ್ಞಾನದ ವಿಷಯದಲ್ಲಿ ಮಾತನಾಡುವ ತರಬೇತಿ ಇಲ್ಲದಿರುವುದರಿಂದ ಅವರು ಅರ್ಥಹೀನವಾಗಿ ಮಾತನಾಡುತ್ತಾರೆ. ಅದಕ್ಕೆ ಕಿವಿಗೊಡುವವರು ಬುದ್ಧಿ ಇಲ್ಲದೆ ಕೇಳುತ್ತಾರೆ. ಪ್ರಪಂಚದ ಲೌಕಿಕ ವಾರ್ತೆಗಳನ್ನು ಹರಡಲು ನೂರಾರು ಸಾವಿರಾರು ಮೂಲಗಳಿವೆ. ಪ್ರಪಂಚದ ಜನರು ಅವುಗಳನ್ನು ಪಡೆಯುತ್ತಲೂ ಇದ್ದಾರೆ. ಹಾಗೆಯೇ ಪ್ರಪಂಚದ ಜನರು ಭಗವಂತನ ದಿವ್ಯ ವಿಷಯಗಳನ್ನು ಶ್ರವಣ ಮಾಡಲು ಕಲಿಯಬೇಕು. ಭಗವದ್ಭಕ್ತನು ಜನರು ಕೇಳಿಸಿಕೊಳ್ಳುವಂತೆ ದೊಡ್ಡ ದನಿಯಲ್ಲಿ ಮಾತನಾಡಬೇಕು. ಕಪ್ಪೆಗಳು ಜೋರಾಗಿ ಒಟಗುಟ್ಟುತ್ತವೆ. ಇದರಿಂದಾಗಿ ಅವು ತಮ್ಮನ್ನು ತಿನ್ನಲು ಹಾವುಗಳನ್ನು ಬರಮಾಡಿಕೊಳ್ಳುತ್ತವೆ. ಮನುಷ್ಯನಿಗೆ ನಾಲಿಗೆಯನ್ನು ಕೊಟ್ಟಿರುವುದು ವಿಶೇಷವಾಗಿ ವೇದ ಮಂತ್ರಗಳನ್ನು ಪಠಿಸುವುದಕ್ಕೆ ವಿನಾ ಕಪ್ಪೆಗಳಂತೆ ಒಟಗುಟ್ಟುವುದಕ್ಕಲ್ಲ. ಈ ಶ್ಲೋಕದಲ್ಲಿ ಪ್ರಯುಕ್ತವಾದ ಅಸತಿ ಪದವು ವಿಶೇಷ ಅರ್ಥದಿಂದ ಕೂಡಿದೆ. ಅಸತಿ ಎಂದರೆ ಜಾರತನ ಕಿಳಿದ ಸ್ತ್ರೀ. ಸಾಧ್ವಿ ಗುಣಗಳಿಗೆ ವೇಶ್ಯೆಯು ಪ್ರಖ್ಯಾತಳಲ್ಲ. ಹಾಗೆಯೇ ವೇದ ಮಂತ್ರಗಳನ್ನು ಪಠಿಸುವುದಕ್ಕಾಗಿ ಮಾನವನಿಗೆ ದಯಪಾಲಿಸಿದ ನಾಲಿಗೆಯು ಯಾವುದೋ ಅರ್ಥಶೂನ್ಯವಾದ ವ್ಯಾವಹಾರಿಕ ವಿಷಯಗಳಲ್ಲಿ ತೊಡಗಿದಾಗ ವ್ಯಭಿಚಾರಿ ಎಂದು ಪರಿಗಣಿತವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ
श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। ದೇವೋತ್ತಮ ಪುರುಷನ ವಿಕ್ರಮ ಮತ್ತು ಅದ್ಭುತ ಕಾರ್ಯಗಳ ಸಂದೇಶಗಳನ್ನು ಕೇಳದವನ ಕಿವಿಗಳು ಹಾವಿನ ಹುತ್ತದ ಬಿಲಗಳಿದ್ದ ಹಾಗೆ. ಸೊ ಹಾವಿನ ಹುತ್ತ, ಹಾವಿನ ಹುತ್ತಗಳು ಇವು ನಾವು ವಿಶೇಷವಾಗಿ ಒಂದು ಅಗ್ರಿಕಲ್ಚರಲ್ ಫೀಲ್ಡ್ಸ್ ಎಲ್ಲ ಹೊಲ ತೋಟಗಳಲ್ಲಿ ಅಲ್ಲಿ ನೋಡ್ತೇವೆ. ಇಲ್ಲ ಒಮ್ಮೆ ಇಲ್ಲೂ ಕೂಡ ಸಾಗರದ ಇದರಲ್ಲೂ ಕೂಡ ತೀರಗಳಲ್ಲೂ ಕೂಡ ನೋಡೋದಿದೆ, ಬೀಚ್. ಎನಿವೆ, ಇಲ್ಲಿ ಹೇಳೋದು ಈ ಹಾವಿನ ಹುತ್ತಗಳು, ಅದು ಅದರೊಳಗೆ ಯಾರು ಕೂಡ ಕೈ ಹಾಕೋದು, ಯಾಕಂದ್ರೆ ಅಲ್ಲಿಗೆ ಹಾವುಗಳಿವೆ, ಡೇಂಜರ್. ಸೊ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ನಮ್ಮ ಕಿವಿಗಳೇನಿದೆ ಇದು ಕೂಡ ಭಗವಂತನ ವಿಷಯಗಳು ಅದು ತುಂಬಿ ಇರ್ಬೇಕದು. ಇಲ್ಲ ಅಂದ್ರೆ ಇದು ಕೂಡ ಒಂದು ಬಿಲ, ಇದು ಒಂದು ಹುತ್ತ ಇರೋ ಹಾಗೆ ಇದು. ಸೊ ಈ ಹುತ್ತಗಳು ಪ್ರಯೋಜನಕರವಲ್ಲ, ಇದು ವ್ಯರ್ಥ ಅಂತ ಹೇಳೋದ್ರಲ್ಲಿ ಹೇಳಿದ್ದಾರೆ. ವ್ಯರ್ಥ, ಅದರ ಏನು ಲಾಭ ಇಲ್ಲ, ಅದರ ಉಪಯೋಗ ಇಲ್ಲ. ಹಾವಿನ ಹುತ್ತವನಿಂದ ಏನೋ ಲಾಭ ಇದೆ, ನಮ್ಗೆ ಏನೋ ಉಪಯೋಗ ಇದೆಯಾ? ಅಲ್ಲಿ ಅಪಾಯನೇ ಅಂತ ಹೇಳ್ಬೇಕಷ್ಟೇ. ಅದಕ್ಕೆ ಯಾಕಂದ್ರೆ ನಮ್ಗೆ ತುಂಬಾ ವಿಷಪೂರಿತ ಹಾವಿದ್ರೆ ನಮ್ಮ ಜೀವವೇ ಅಪಾಯ. ಸೊ ಈ ರೀತಿಯಲ್ಲಿ ಹೇಳಿದ್ದು ಇದೇ ಕಿವಿ. ಕಿವಿ ಅಂದ್ರೆ ನಮಗೆ ಎಲ್ಲ ಶಬ್ದ ತರಂಗಗಳು ನಾವು ಬರುವಂಥದ್ದು. ಸೊ ಈ ಶಬ್ದ ತರಂಗಗಳು ಕೃಷ್ಣನ ವಿಷಯದಿಂದ ತುಂಬಿಸ್ಬೇಕು ಅಂತ ಹೇಳ್ತಾರೆ. ಸೊ ಕೃಷ್ಣ ವಿಷಯದಿಂದ ತುಂಬಿದ್ರೆ ಆಗ ನಮಗೂ ಕೂಡ ಏನ್ ಒಳಗೋಗುತ್ತೆ ಅದು ಹೊರಗೆ ಬರುತ್ತೆ. ನಾವೇನ್ ಕೇಳ್ತೇವೆ ಅದೇ ಹೇಳ್ತೇವೆ. ಸೊ ಶ್ರವಣ ಕೀರ್ತನ. ಸೊ ಹೀಗೆ ಮನುಷ್ಯ ಜನ್ಮದ ಮಹತ್ವ ಏನಂದ್ರೆ ನಾವು ಕೃಷ್ಣನ ನಾಮವನ್ನು ಕೇಳ್ಬೋದು, ಕೃಷ್ಣನ ಗುಣ, ಕೃಷ್ಣನ ಲೀಲೆ, ಕೃಷ್ಣನ ದಿವ್ಯ ಚಟುವಟಿಕೆಗಳನ್ನ ಈ ರೀತಿ ಆಲಿಸಬೇಕು. ಸೊ ಇದಕ್ಕೆ ಭಗವಂತ ನಮ್ಗೆ ಕಿವಿಯನ್ನು ಕೊಟ್ಟಿರೋದು. ಇದನ್ನ ನಾವು ಅದಕ್ಕೆ ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ಈ ಕಿವಿ ಇದೇನೋ ಬೇರೆ ಸಾವಿರಾರು ವಿಷಯಗಳು ಕೇಳಕ್ಕೆ, ಅದು ಇದು ಯಾಕೇನು ಲೆಕ್ಕವೇ ಇಲ್ಲ, ಅಷ್ಟು ವಿಷಯಗಳಿವೆ. ಅಷ್ಟು ತರದ ಇವಾಗ ನ್ಯೂಸ್ ಪೇಪರ್ ಇದೆ, ಇಲ್ಲ ಇನ್ನೊಂದು ಸೋಷಿಯಲ್ ಮೀಡಿಯಾ, ಮೊಬೈಲ್, ಯಾವ್ಯಾವ ರೀತಿಯಲ್ಲಿ ಎಷ್ಟೋ ಸಾವಿರಾರು ವಿಷಯ. ಸೊ ಇದಕ್ಕೆ ಒಂದು ಲೆಕ್ಕ ಇದೇ ಇಲ್ಲ, ಮಿತಿನೇ ಇಲ್ಲ. ಸೊ ಹೇಳ್ತಾ ಇರೋದು ಇದಕ್ಕೆ ನಾವು ಉಪಯೋಗಿಸಬಾರ್ದು ನಮ್ಮ ಕಿವಿಯನ್ನ ಕೃಷ್ಣನ ವಿಕ್ರಮ, ಬಿಲೋಬತ ಉರುಕ್ರಮ ವಿಕ್ರಮಾನ್ಯ, ಅವನ ಅದ್ಭುತ ಕಾರ್ಯಗಳ ಸಂದೇಶವನ್ನು ಕೇಳಲಿಕ್ಕೆ ಉಪಯೋಗಿಸ್ಬೇಕು. ಆದ್ರೆ ಏನ್ ಮಾಡೋದು ಇವತ್ತು ಸಮಾಜದಲ್ಲಿ ನಾಸ್ತಿಕ ಸಮಾಜ ಹೆಚ್ಚಾಗಿ ನಾವು ನೋಡೋದು ಒಂದ್ ಕಡೆ. ಸೊ ನಾಸ್ತಿಕ ಸಮಾಜದಲ್ಲಿ ಅವರಿಗೆ ದೇವರು ಅಂತ ಅವ್ರಿಗೆ ನಂಬಿಕೆನೇ ಇಲ್ಲ. ಸೊ ದೇವರಂತ ಅವರ ಅಸ್ತಿತ್ವದ ಬಗ್ಗೆ ನಂಬಿಕೆ ಇಲ್ಲ, ಅಂದ್ರೆ ಅವನ ಅದ್ಭುತ ಚಟುವಟಿಕೆಗಳ ಬಗ್ಗೆ ಏನ್ ಕೇಳ್ತಾರೆ. ಸೊ ಮೊದಲಿಗೆ ಪ್ರತಿಯೊಬ್ಬರು ಆಸ್ತಿಕರಾಗ್ಬೇಕು. ಹೌದು, ಭಗವಂತನಿದ್ದಾನೆ, ಮತ್ತೆ ಭಗವಂತನೊಬ್ಬ ವ್ಯಕ್ತಿ. ಅವನ ವ್ಯಕ್ತಿ ಇಲ್ಲದೆ ಕೆಲವೊಮ್ಮೆ ನಿರಾಕಾರವಾದಿಗಳು ಅವರು ಏನೋ ಒಂದು ನಿರಾಕಾರ ಸ್ವರೂಪ ಬ್ರಹ್ಮನ್ ಇದೆ ಅಂತ ಹೇಳ್ತಾರೆ. ಆದ್ರೆ ನಿರಾಕಾರ ಸ್ವರೂಪ ಬ್ರಹ್ಮನ್ಗೆ ಏನು ಗುಣಗಳಿವೆ? ಒಬ್ಬ ವ್ಯಕ್ತಿ ಆದ್ರೆ ಅವನ ಅದ್ಭುತ ಕಾರ್ಯಗಳಿವೆ. ಸೊ ಅಲ್ಲಿ ಅದು ಇನ್ನ ಪರಿಪೂರ್ಣವಾಗಿ ಪರಮ ಸತ್ಯವನ್ನು ಅರ್ಥ ಮಾಡ್ಕೊಂಡಾಗ ಪರಮ ಸತ್ಯ ಅನ್ನೋದು ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿ ಅಲ್ಲ, ಸಂಪೂರ್ಣ ದಿವ್ಯವಾದ ಆಧ್ಯಾತ್ಮಿಕ ವ್ಯಕ್ತಿ, ಪರಮಪುರುಷ, ದೇವೋತ್ತಮ ಪರಮಪುರುಷ ನಾರಾಯಣ ಕೃಷ್ಣ ಅಂತ ಆಗ ತಿಳಿದಾಗ ಅವಾಗ ನಾವು ಅವರ ಲೀಲೆ, ಅವರ ಗುಣ, ಅವರ ನಾವನ್ನು ನಾವು ಕೇಳ್ಬೋದು. ಇಲ್ಲಾಂದ್ರೆ ನಿರಾಕಾರ ಬ್ರಹ್ಮನ್ ಏನ್ ಕೇಳಕ್ಕಾಗುತ್ತೆ? ಏನು ಇಲ್ಲ ಕೇಳೋದಕ್ಕೆ ನಮಗೆ. ಸೊ ಕೇಳೋದು ಅಂದ್ರೆ ನಾವು ಭಗವಂತನ ಚಟುವಟಿಕೆಗಳು, ಮುಖ್ಯವಾಗಿ ಭಗವಂತನ ನಾಮ, ಲೀಲೆ, ರೂಪ, ಗುಣಗಳು, ಇವೆಲ್ಲ ಕೂಡ ಅದನ್ನ ಕೇಳೋದು ನಾವು. ಸೊ ನಾವು ಸಾಕಾರವಾದಿಗಳಾದಾಗ ನಮಗೆ ಕೇಳೋದಕ್ಕೆ ವಿಷಯಗಳಿರ್ತವೆ. ಆಮೇಲೆ
ಭಗವಂತನ ವಿಷಯ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜ. ಸೊ ಒಬ್ಬ ಕೃಷ್ಣನ ಇಂದ್ರಿಯಗಳೆಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು, ಭೌತಿಕವಾದದ್ದಲ್ಲ. ಸೊ ಒಂದು ಇಂದ್ರಿಯಗಳು ಇನ್ನೊಂದು ಇಂದ್ರಿಯಗಳ ಕೆಲಸ ಮಾಡುತ್ತೆ. ಸೊ ಭಗವಂತನು ನೋಡ್ತಾನೆ ಮಹಾವಿಷ್ಣುವಿನ ರೂಪದಲ್ಲಿ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನೆ. ಮತ್ತೆ ಭಗವಂತನು ಒಂದೊಂದು ಅವನ ಅಂಗಾಂಗಗಳು ಇನ್ನೊಂದು ಅಂಗಗಳ ಕೆಲಸ ಮಾಡ್ತಾನೆ. ಅವನಿಗೆ ಯಾವುದು ಇದು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನೋದೇನು ಇಲ್ಲ ಭಗವಂತನಿಗೆ. ಅವನ ಅಸಾಧಾರಣ ಅಸಾಮಾನ್ಯ ಚಟುವಟಿಕೆಗಳು. ಭಗವಂತನು ನಾವು ಬೆಳಿಗ್ಗೆ ಓದ್ತಾ ಇದ್ದದ್ದು ಕಾಳಿಯ ಸರ್ಪವನ್ನು ಭಗವಂತನು ಅವನ ಶಿಕ್ಷೆಗೆ ಮಾಡಿದ್ಮೇಲೆ ಅದೇ ರಾತ್ರಿ ಅಲ್ಲೇ ಎಲ್ಲಿ ಯಮುನಾ ತೀರದಲ್ಲಿ ಎಲ್ಲ ವೃಂದಾವನವಾಸಿಗಳು ಉಳ್ಕೊಳ್ತಾರೆ. ಇನ್ನು ಮತ್ತೆ ವೃಂದಾವನಕ್ಕೆ ಹೋಗೋದು ಬೇಡ, ರಾತ್ರಿ ಆಯ್ತು, ಲೇಟ್ ಆಯ್ತು, ಇವತ್ತಿಲ್ಲೇ ಮಲಗೋಣ, ಇಲ್ಲಿ ಯಮುನಾ ತೀರದಲ್ಲೇ ರಾತ್ರಿ ಇಲ್ಲೇನಿದೆ ನಿದ್ರೆ ಮಾಡೋಣ, ಮತ್ತೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಮುಂಜಾನೆ ಹೋಗ್ಬೋದು. ಸೊ ಹೇಳ್ತಾರೆ ಅದು ಹತ್ತಿರದಲ್ಲ ಒಂದು ಕಾಡು, ಎಲ್ಲ ಡ್ರೈ ಲೀವ್ಸ್, ಎಲ್ಲ ಇದಾದ ಎಲೆಗಳು, ಅದರಿಂದ ಒಂದಿದು ಶುರು ಆಗುತ್ತೆ, ಬೆಂಕಿ ಶುರು ಆಗುತ್ತೆ, ಕಾಡ್ಗಿಚ್ಚು ಶುರು ಆಗುತ್ತೆ. ಸೊ ಎಲ್ಲರೂ ಕೂಡ ಎಚ್ಚರವಾಗ್ತಾರೆ, ಏನಿದು ಇಷ್ಟು ಬಿರುಸಾಗಿ ಎಲ್ಲ ಬೆಂಕಿ ಎಲ್ಲ ಕಡೆ, ಏನಾಗ್ತಾ ಇದೆ ಏನು ಅಂತ. ಯಾರು ಏನಾಗ್ತಾ ಇದೆ ಗೊತ್ತಾಗ ಅವ್ರಿಗೆ ಒಂದೇ ಚಿಂತೆ ಒಂದೇ ಯೋಚನೆ, ಕೃಷ್ಣ. ಯಾಕಂದ್ರೆ ಅವರು ಕೃಷ್ಣನ ಶುದ್ಧ ಭಕ್ತರು. ಯಾವುದಾದ್ರೂ ಸನ್ನಿವೇಶದಲ್ಲಿ ಅವರು ಕೃಷ್ಣನನ್ನೇ ನೆನೆಸ್ತಾರೆ. ಸೊ ಈಗ ಒಂದು ಅಪಾಯ ತಕ್ಷಣವೇ ಅವರ ಮರಣ ಬರೋ ರೀತಿ ಬರ್ಬೇಕಿನ್ನೇನು, ಅವರೆಲ್ಲರೂ ಆ ಕಾಡ್ಗಿಚ್ಚಲ್ಲಿ ಭಸ್ಮ ಆಗ್ಬೇಕು. ಅವರು ಕೃಷ್ಣ ಅಂತ ಕರೆದದ್ದೇ ಕೃಷ್ಣ ಹೇಳ್ತಾರೆ. ಕೃಷ್ಣ ನೋಡಿದ್ಮೇಲೆ ಅವರು ಒಂದು ಕ್ಷಣಕ್ಕೆ ಕೃಷ್ಣ ಅಂತ ಹೇಳಿದ ತಕ್ಷಣವೇ ಅವರ ಎಲ್ಲ ಏನಿತ್ತು ಅವ್ರಿಗೆ ಆತಂಕ, ಏನೋ ಅವ್ರಿಗೆ ಆಂಗ್ಸೈಟಿ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಒಂದು ಕ್ಷಣದಲ್ಲೇ ಅವ್ರು ಕಡಿಮೆ ಆಯ್ತು. ನಂತರ ಕೃಷ್ಣನು ತನ್ನ ಕಣ್ಣು ಮುಚ್ಕೊಂಡಿದ್ದಂತೆ, ಕಣ್ಣು ಮುಚ್ಕೊಂಡು ಕೃಷ್ಣ ಆ ಬಾಯಿಯನ್ನ ದೊಡ್ಡದಾಗಿ ಮಾಡಿದ್ದು, ಆ ಸಂಪೂರ್ಣ ಬೆಂಕಿ ಏನು ಇತ್ತು, ಕಾಡ್ಗಿಚ್ಚಿತ್ತು, ಅದನ್ನ ತನ್ನ ಬಾಯಿಯಲ್ಲಿ ಕೃಷ್ಣ. ಸೊ ಇದು ಕೃಷ್ಣನಿಗೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಕೃಷ್ಣನ ದೇಹ ಆಧ್ಯಾತ್ಮಿಕವಾದ ದೇಹ, ಅದು ಸಾಧಾರಣ ದೇಹ ಅಲ್ಲ, ಅದು ಸಚ್ಚಿದಾನಂದ ವಿಗ್ರಹ. ಆ ದೇಹವು ಸಂಪೂರ್ಣ ಅದರ ಇದು ಅಸ್ತಿತ್ವ ಈ ನಮ್ಮ ರೀತಿಯ ಭೂಮಿ, ನೀರು, ಗಾಳಿ ಈ ಶಕ್ತಿಗಳಿಂದ ಆದದ್ದಲ್ಲ. ಅದು ಆಧ್ಯಾತ್ಮಿಕವಾದ ಒಂದು ಇದು ಭಗವಂತನ ಇದು ದೇಹ. ಸೊ ಹಾಗಾಗಿ ಅದು ಏನು ಕೂಡ ಮಾಡ್ಬೋದು. ಸೊ ಹೀಗೆ ಭಗವಂತನ ಒಂದು ಕ್ಷಣದಲ್ಲಿ, ಒಂದು ಸೆಕೆಂಡಲ್ಲಿ, ಒಂದು ಮಿಲಿ ಸೆಕೆಂಡ್, ಒಂದು ನ್ಯಾನೋ ಸೆಕೆಂಡಲ್ಲಿ ಎಲ್ಲ ಆ ಬೆಂಕನನ್ನು ಭಗವಂತನು ಆರಿಸ್ಬಿಟ್ಟು ಅದನ್ನ ತನ್ನೊಳಗೆ ಹೇಳ್ಕೊಂಡ್ಬಿಟ್ಟು. ಸೊ ಇದು ಕೃಷ್ಣನ ಅದ್ಭುತ ಲೀಲೆಗಳು. ಹೀಗೆ ಕೃಷ್ಣನ ಅದ್ಭುತ ಲೀಲೆಗಳು ವೃಂದಾವನದಲ್ಲಿ ಪ್ರತಿದಿನ ಭಗವಂತನ ವ್ಯಕ್ತಪಡಿಸ್ತಾ ಇದ್ದ. ಸೊ ಇದೇ ರೀತಿಯಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಪ್ರತಿ ನಿತ್ಯ ಇದು ನಡ್ಕೊಂಡು ಹೋಗುತ್ತೆ ಭಗವಂತನ ಅದ್ಭುತ ಕಾರ್ಯ. ಸೊ ಇದು ಭಗವಂತನ ವ್ಯಕ್ತಿ ಅಂತ ನಾವು ಅವನನ್ನು ತಿಳಿದಾಗ ಅವನ ಚಟುವಟಿಕೆಗಳು ಅಪಾರವಾದದ್ದು, ಅದಕ್ಕೆ ಲೆಕ್ಕವೇ ಇಲ್ಲ. ಹೇಳ್ತಾರೆ ಎಷ್ಟು ಸಮಯದಿಂದ ಅನಂತ ಶೇಷ ಭಗವಂತನ ಇನ್ನೊಂದು ವಿಸ್ತರಣೆ. ಅವರ 1000 ಎಡೆಗಳಿವೆ, ಅವರ ಬಾಯಿಗಳಿವೆ. ಸೊ ಅದರಲ್ಲಿ ಅವರು ನಿರಂತರವಾಗಿ ಕೃಷ್ಣನ ಗುಣಗಳು, ಲೀಲೆಗಳನ್ನ ಹೇಳ್ತಾ ಇದ್ದಾರಂತೆ. ಅದು ಮುಗಿಯೋದಿಲ್ವಂತೆ, ಹೇಳ್ತಾನೆ ಇದ್ದರು ಕಂಟಿನ್ಯೂಸ್ ಆಗಿ. ಒಂದು ಬಾಯಿ ಅಲ್ಲ, ಅವರಲ್ಲಿರೋ 1000 ಬಾಯಿಗಳು. ಸೊ ಒಂದೊಂದರಲ್ಲೂ ಕೂಡ ಅವರು ಭಗವಂತನ ವಿಷಯವನ್ನು, ಗುಣಗಾನವನ್ನು ಮಾಡ್ತಾನೇ ಇದ್ದಾರೆ. ಅದು ಸಂಪೂರ್ಣ ಆಗೋದೇ ಇಲ್ಲ. ಸೊ ಅದು ಭಗವಂತನ ಚಟುವಟಿಕೆಗಳು. ಸೊ ಭಗವಂತನ ಒಬ್ಬ ವ್ಯಕ್ತಿ ತಿಳ್ಕೊಂಡು ಅವನ ಇದು ಅದ್ಭುತ ಕಾರ್ಯಗಳ ಸಂದೇಶಗಳು, ಭಗವದ್ಗೀತೆ ಭಗವಂತನ ಸಂದೇಶ, ಭಗವಂತನ ಅದ್ಭುತ ಕಾರ್ಯಗಳು ಭಾಗವತದಲ್ಲಿ ನಾವು ನೋಡ್ತೇವೆ. ಇದರ ಒಂದು ನಾವು ಕೇಳ್ತಾ ಇರ್ಬೇಕು, ಶ್ರವಣ ಮಾಡ್ತಾ ಇರ್ಬೇಕು. ಇದು ನಿಜವಾದ ಶ್ರವಣ. ಇಲ್ಲಾಂದ್ರೆ ಭಗವಂತನು ನಿರಾಕಾರ ಸ್ವರೂಪಿ, ಅವನಿಗೆ ಕಾಲ್ಗಳಿಲ್ಲ, ಅವನಿಗೆ ಕೈಗಳಿಲ್ಲ, ಅವನು ಇಲ್ಲ 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 ನೇತಿ 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 ಅಂತ ಅದು. ಸೊ ಅಲ್ಲಿ ಏನಿದೆ, ಅಲ್ಲಿ ಕೇಳೋದೇನಿದೆ? ಏನು ಕೇಳೋದಿಲ್ಲ, ಅಲ್ಲಿ ಕೇಳುವಂತ ವಿಷಯವೇ ಇಲ್ಲ. ಕೇಳುವಂತ ವಿಷಯ ಯಾವಾಗ ಅಂದ್ರೆ ಭಗವಂತನ ದಿವ್ಯ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಂಡಾಗ, ಅವನೊಬ್ಬ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಂಡಾಗ, ಅವನನ್ನ ಒಂದೊಂದು ಅವತಾರದಲ್ಲೂ ಒಂದೊಂದು ಚಟುವಟಿಕೆಗಳು, ಪ್ರತಿಯೊಂದನ್ನು ಕೂಡ ಇಲ್ಲಿ ಹೇಳಿದಾಗೆ ಅದ್ಭುತ ಕಾರ್ಯ. ವಿಕ್ರಮ ವಿಕ್ರಮ ಇದೆಲ್ಲ ಇಲ್ಲಿ ಹೇಳ್ತಾ ಇರೋದು. ಭಗವಂತನ ಬಲಿ ಮಹಾರಾಜನಿಗೆ 3 ಹೆಜ್ಜೆ ಭೂಮಿ ಕೇಳಿದ್ದು ಭಗವಂತನು, ಒಂದು ಚಿಕ್ಕ ಬ್ರಾಹ್ಮಣನ ರೂಪದಲ್ಲಿ, ವಟು ವಾಮನ. ಆದ್ರೆ ಭಗವಂತನು ಒಂದೇ ಕ್ಷಣದಲ್ಲಿ
ಅಷ್ಟು ದೊಡ್ಡ ಬೃಹತ್ ರೂಪವನ್ನು ತಾಳಿ ಆ 2 ಹೆಜ್ಜೆಯಲ್ಲೇ ಸಂಪೂರ್ಣ ಬಲಿಮಹಾರಾಜನ ರಾಜ್ಯವನ್ನು ಕಿತ್ಕೊಂಡ್ಬಿಟ್ಟ. ಬಲಿಮಹಾರಾಜನಿಗೆ ಒಂದು ಇದಿತ್ತು, ಏನು, ಶುದ್ಧ ಭಕ್ತನ ಬಲಿಮಹಾರಾಜನು, ಆದ್ರೂ ಕೂಡ ಸ್ವಲ್ಪ ಅಹಂಕಾರ ಇತ್ತಂತೆ. ನಾನು ಈಗ ತ್ರೈಲೋಕೇಶ್ವರ, ಈ ಭೌತಿಕ ಜಗತ್ತಿನಲ್ಲಿ 3 ಲೋಕಗಳು, ಊರ್ಧ್ವ ಲೋಕಗಳು, ಮಧ್ಯ ಲೋಕಗಳು, ಕೆಳಗಿನ ಲೋಕಗಳು. ಸೊ ಇವರು ನಾನು ತ್ರೈಲೋಕೇಶ್ವರ, 3 ಲೋಕಗಳ ಅಧಿಪತಿ ನಾನು ಅಂತ ಒಂದು ಇದಿತ್ತು, ಸ್ವಲ್ಪ ಇದಿತ್ತಂತೆ. ಭಗವಂತನ 1 ಸೆಕೆಂಡ್ ಅಲ್ಲಿ ಅವರ ಎಲ್ಲ ಇದನ್ನು ಕಿತ್ಕೊಂಡ್ರು. ಸೊ ಇದೆಲ್ಲ ಭಗವಂತನ ಅದ್ಭುತ ಕಾರ್ಯಗಳು. ಉರುಕ್ರಮ ಬಿಲೆ ಉರುಕ್ರಮ ವಿಕ್ರಮಾನ್ಯ, ಈ ಕಾರ್ಯಗಳು ಇದು ನಾವು ಯೋಚನೆ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಹೇಳ್ತಾರೆ, ಈ ಚಟುವಟಿಕೆಗಳಿಂದ ನಾವು ನಿರಂತರವಾಗಿ ನಮ್ಮ ಕಿವಿಗಳನ್ನು ತುಂಬಿಸ್ಕೊಂಡಿರ್ಬೇಕಂತೆ. ಇದು ನಾವು ತುಂಬಿಸ್ಕೊಳ್ಳಿಲ್ಲ ಅಂದ್ರೆ ಇದೆ ಬಾಕಿ ತುಂಬಾ ವಿಷಯಗಳೇ ಇವೆ. ಒಂದು ನ್ಯೂಸ್ ಪೇಪರ್ ಅಂತ ತೆಗೆದ್ರೆ ನಾವು ಅಲ್ಲಿ 1000 ವಿಷಯಗಳಿವೆ. ಅಲ್ಲಿ ಫಸ್ಟ್ ಪೇಜ್ ಪುಟದಲ್ಲಿ ಒಂದು ರಾಜಕೀಯದ ಪ್ರಾರಂಭ ಆಗುತ್ತೆ, ಮತ್ತೆ ಹಾಗೆ ಹೋದ್ರೆ ಕೊನೆಯ ಪುಟ ಇನ್ನೊಂದು, ಮೊದಲು ಹಾಗಿರ್ತಾ ಇತ್ತು, ನಾವಿರೋ ಓದುವಾಗ ತುಂಬಾ ಆಗಿರ್ತಾ ಇತ್ತು, ಕ್ರೀಡೆಗಳು, ಇನ್ನೊಂದು ಚಲನಚಿತ್ರಗಳು, ಇನ್ನೊಂದು ಅಲ್ಲಿ ಏನಾಯ್ತು, ಅಲ್ಲಿ ಎಷ್ಟು ಜನ ಸತ್ರು, ಅಲ್ಲಿ ಏನ್ ಅಪಘಾತ ಆಯ್ತು. ಇದು 1000 ವಿಷಯಗಳಿವೆ, ಇದಕ್ಕೆ ಇದೇ ಇಲ್ಲ. ಸೊ ಇದನ್ನ ನಾವು ಬೇಕು ಈ ಭೌತಿಕ ಜಗತ್ತಿನಲ್ಲಿದ್ದಾಗ ಈ ವಿಷಯಗಳು, ಜನರಲ್ ನಾಲೆಡ್ಜ್ ಬೇಕು ನಮ್ಗೆ. ಜನರಲ್ ನಾಲೆಡ್ಜ್ ಅಂದ್ರೆ ನಾಳೆ ಏನೋ ಸ್ಟ್ರೈಕ್ ಇದೆ, ಎಲ್ಲ ಲಾಕ್ಡೌನ್ ಇದೆ, ಸೊ ಇದು ಬೇಕು ನಮ್ಗೆ. ಇಷ್ಟೊಂದು ಸುದ್ದಿ, ಇಷ್ಟೊಂದು ಇದು ನಾವು ಕೇಳ್ಬೇಕು, ಒಂದು ಟಿವಿಯಿಂದ ಒಂದು ನ್ಯೂಸ್ ಅಷ್ಟು ತಿಳ್ಕೊಳ್ಬೇಕು ಅಷ್ಟೇ ನಾವು. ಆದ್ರೆ ಅದನ್ನ ಬಿಟ್ಟು ನಾವು ಇನ್ನ ಆಳವಾಗಿ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ, ಎಲ್ಲೋ ಕಡೆ ಒಂದೇ ಇದಾಗ್ತಾ ಇರೋದು. ಅಲ್ಲಿ ಆಲ್ಮೋಸ್ಟ್ ನ್ಯೂಸ್ ಒಂದೇ ತರದ್ದೇ ಇರುತ್ತೆ. ಅಲ್ಲಿ ಇಷ್ಟು ಜನ ಸತ್ರು, ಅಲ್ಲಿ ಉಗ್ರಗಾಮಿಗಳು ಇದು ಮಾಡಿದ್ರು, ಅಲ್ಲೊಂದು ಸ್ಫೋಟ ಆಯ್ತು, ಅಲ್ಲೊಂದು ಮೋಸ ಮಾಡಿದ್ರು, ಅಲ್ಲೊಂದು ವಂಚನೆ ಆಯ್ತು, ಅಲ್ಲೊಂದು ದರೋಡೆ ಆಯ್ತು, ಇದೇ ನಡೀತಾ ಇದೆ. ಸೊ ಇದನ್ನ ಇದು ಮಾಡದೆ ಕೃಷ್ಣನ ವಿಷಯಗಳಲ್ಲಿ ನಮ್ಮ ಕಿವಿಗಳನ್ನು ತುಂಬಿಸ್ಕೊಳ್ಬೇಕು. ಸೊ ಭಗವದ್ಗೀತಾ ನಿತ್ಯಂ ಭಾಗವತ ಸೇವಯ. ಸೊ ನಾವು ಓದೋದೇವೇನು, ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ ಭವತಿ ನೈಷ್ಟಿಕಿ. ನಾವು ನಿತ್ಯವಾಗಿ, ಸತತವಾಗಿ, ನಿರಂತರವಾಗಿ ನಾವು ಈ ಕೃಷ್ಣನ ಕಥೆಯನ್ನು ಕೇಳ್ಬೇಕು. ನಾವು ಕೃಷ್ಣ ವಿಷಯವನ್ನು ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸೇರುತ್ಸತ. ಕೃಷ್ಣನ ವಿಷಯ ನಾವು ಕೇಳ್ದಷ್ಟು ಈ ಭಗವದ್ಗೀತೆ, ಭಾಗವತ ನಮ್ಮಲ್ಲಿರುವ ಮಲ, ನಮ್ಮಲ್ಲಿರುವ ಧೂಳು ನಮ್ಮ ಹೃದಯದ ಮೇಲೆ ಮುಚ್ಚಿಟ್ಟಿದೆ. ಈ ಹೃದಯದ ಮೇಲೆ ಮುಚ್ಚಿಟ್ಟು ನಮ್ಮನ್ನು ದೇಹಕ್ಕೆ ಗುರುತಿಸಿದೆ. ನಾನು ಈಗ ಈ ರೀತಿಯ ಒಂದು ವ್ಯಕ್ತಿ, ನಾನೊಬ್ಬ ಭಾರತೀಯ, ನಾನೊಬ್ಬ ರಷ್ಯನ್, ನಾನೊಬ್ಬ ಯುಕ್ರೇನಿಯನ್, ಈ ತರ ಒಂದು ನಮ್ಮ ದೇಹದ ಭಾವನೆ ನಮ್ಮನ್ನು ಹಿಡಿದಿಟ್ಟು ನಾವು ಇದು ನನ್ನ ದೇಶ, ನನ್ನ ನಾಡು, ನನ್ನವರು, ನನ್ನದು ಅಂತ ನಾವು ಈ ಕಾರಣ ಇಲ್ಲದೆ ನಾವು ಯುದ್ಧ ಮಾಡ್ತೀವಿ, ಜಗಳ ಮಾಡ್ತೀವಿ. ಆಕ್ಚುಲಿ ಯಾವುದು ನಂದಲ್ಲ, ನಮ್ಮದಲ್ಲ, ಎಲ್ಲವೂ ಕೂಡ ಕೃಷ್ಣನಿಗೆ ಸೇರಿತ್ತು. ಆದರೆ ಈ ದೇಹದ ಭಾವನೆಯಲ್ಲಿ ನಾವು ಇದು ನನ್ನದು, ಇದು ನಿಮ್ಮದು, ಇದು ನನಗ್ ಸೇರಿದ್ದು, ಇದು ನಿಮಗ್ ಸೇರಿದ್ದಲ್ಲ. ಸೊ ಈ ರೀತಿ ನಾವು ಕಾದಾಟ, ಜಗಳ, ವ್ಯಕ್ತಿ ಮಧ್ಯೆ ಜಗಳ, ಸಮಾಜಗಳ ಮಧ್ಯೆ ಜಗಳ, ರಾಜ್ಯಗಳು, ದೇಶಗಳು, ಇದೇ ನಡೀತದೆ. ಸೊ ಹೀಗೆ ಇದನ್ನೆಲ್ಲ ನಾವು ಬಿಡ್ಬೇಕು ಅಂದ್ರೆ ಭಾಗವತವನ್ನು ಶ್ರವಣ ಮಾಡ್ಬೇಕು. ಭಗವತನ ಶ್ರವಣ ಮಾಡಿದಾಗ ನಮಗೆ ಇದೆಲ್ಲ ಧೂಳು, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಮ್ಮ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಕೂಡ ಏನಾಗುತ್ತೆ, ಮೊದಲಿಗೆ ಚೇತೋದರ್ಪಣ ಮಾರ್ಜನ, ಹೃದಯದ ಕನ್ನಡಿ, ಹೃದಯನ ಅವರು ಒಂದು ಕನ್ನಡಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಕನ್ನಡಿ ಮೇಲೆ ಧೂಳಿದ್ರೆ ಕಾಣೋದಿಲ್ಲ. ಆದ್ರೆ ಈ ಜಪ, ಭಗವಂತನ ನಾಮ, ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ನಾವು ಹೇಳೋದು ಕೇಳೋದು. ಇದನ್ನ ಸ್ವಲ್ಪ ಶಬ್ದದಿಂದ ಹೇಳ್ಬೇಕು ನಾವು. ಕೇವಲ ನಾವು ಮನಸ್ಸಿನಲ್ಲಿ ಹೇಳ್ಬೋದು, ಆದ್ರೆ ಅದರ ಸೂಕ್ತವಾದ ಹೇಳೋ ವಿಧಾನ ಅಂದ್ರೆ ಸ್ವಲ್ಪ ಶಬ್ದ ನಮಗಾಗ ಕೇಳ್ಬೇಕು. ಸೊ ಇದನ್ನ ಕೇಳೋದು, ಹೇಳೋದು, ಇದ್ರ ಮೊದಲು ಏನಾಗುತ್ತೆ, ನಮ್ಗೆ ನಮ್ಮ ಈ ಹೃದಯದ ಕನ್ನಡಿಗೆ ಹೋಲಿಕೆ ಮಾಡಿದ್ದು, ಅದ್ರ ಮೇಲೆ ಧೂಳು ಅದು ಹೋಗುತ್ತೆ. ಅದು ಹೋಗಿ ನಾನು ಯಾರು, ನಾನು ಕೃಷ್ಣನ ನಿತ್ಯ ಸೇವಕ, ನನ್ನ ಕರ್ತವ್ಯ ಏನು, ಕೃಷ್ಣನ ನಿತ್ಯ ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ನಮ್ಗೆ ಅದು ಸ್ಪಷ್ಟವಾಗುತ್ತೆ ನಮಗೆ. ಸೊ ಇಲ್ಲಿ ಕೇಳ್ತಾ ಇರೋದು, ಹೀಗೆ ನಾವು ಪ್ರತಿ ದಿವಸ ನಾವು ಕೃಷ್ಣನ ವಿಷಯವನ್ನು ನಮ್ಮ ಕಿವಿಗಳಲ್ಲಿ ತುಂಬಿಸ್ಕೊಳ್ಬೇಕು. ಇಲ್ಲಾಂದ್ರೆ ನಮ್ಮ ಕಿವಿ, ಇಲ್ಲೇನು ಹೇಳೋದು ಹೇಳ್ತಾರೆ, ನಮ್ಮ ಕಿವಿ ಒಂದು ಹಾವಿನ ಹುತ್ತದ ಬಿಲೇಬತ ಉರುಕ್ರಮ ವಿಕ್ರಮ ಬಿಲೇಬತ. ಸೊ ಈ ಹಾವಿನ ಹುತ್ತದ ಇರೋ ತರ ಅಂತ ಅದಕ್ಕೆ ಅಷ್ಟೊಂದು ಖಂಡಿಸಿ ಹೇಳ್ತಾ ಇದ್ದಾರೆ ಯಾರು, ಸೂತ ಗೋಸ್ವಾಮಿಗೆ ಇವರು ಶೌನಕಾದಕ್ಷಿ. ಸೊ ನಮ್ಗೆ ಸರಿಯಾದ ಉಪಯೋಗ ಕಿವಿದು ಅಂದ್ರೆ ಕೃಷ್ಣನ ವಿಷಯವನ್ನೇ ಕೇಳಬೇಕು, ಕೃಷ್ಣ ಸಂಬಂಧದಲ್ಲೇ ಇರೋ ವಿಷಯವನ್ನು ಕೇಳಬೇಕು. ಸೊ ಇನ್ನು ಬೇರೆ ಯಾವುದಕ್ಕೂ ನಾವು ವ್ಯರ್ಥ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಹೇಳ್ತಾರೆ,
ಭಗವಂತನನ್ನು ಕುರಿತ ಸ್ತೋತ್ರಗಳನ್ನು ಹಾಡದವನ ಸಂಕೀರ್ತನ ಮಾಡದವನ ನಾಲಿಗೆ ಕಪ್ಪೆಯ ನಾಲಿಗೆಯಂತೆ ಎಂದು ತಿಳಿಯಬೇಕು. ಸೊ ನಮ್ಮ ನಾಲಿಗೆ ಕೂಡ ಇದು ನಾಲಿಗೆಯನ್ನು ನಾವು ಒಂದು ಜನ ನಾವು ಸೇರಿದ್ರೆ ನಾವು ಆರಂಭ ಮಾಡ್ತೀವಿ, ಏನಾದ್ರೂ ಒಂದು ಮಾತಾಡ್ತಾ ಇರ್ತೀವಿ, ಹೇಳ್ತಾರೆ. ಈ ಕಾಗೆಗಳು ಕೂಡ ಅವರು ಸೇರಿದ್ರೆ ಅವರು ಕೂಡ ಕಾ 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 ಅಂತ ಅವ್ರು ಹೇಳ್ತಾ ಇರ್ತಾರೆ. ಸಮಾಜ ಕಾಗೆಯ ಸಮಾಜ. ಸೊ ಅದೇ ರೀತಿಯಲ್ಲಿ ಕಪ್ಪೆಗಳಿಗೆ ಹೋಲಿಕೆ ಮಾಡ್ತಾ ಇರೋದು. ಕಪ್ಪೆಗಳು ಇವಾಗ ಮಳೆಗಾಲ ಪ್ರಾರಂಭ ಆದ್ರೆ ಕಪ್ಪೆಗಳ ಇದು ಶಬ್ದ ಜಾಸ್ತಿ ಕೇಳ್ತೀವಿ. ಎನಿವೆ, ಸೊ ಕಪ್ಪೆಗಳು ಕೊಕ್ಕರ್ಪ 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 ಅಂತ ಅವರು ಮಾಡೋದು. ಸೊ ಅವಾಗ ಏನಾಗುತ್ತಂತೆ, ಕಪ್ಪೆಗಳ ಕೂಗಿನಿಂದ ಅಲ್ಲಿ ಹಾವಿಗೆ ಆಹ್ವಾನ, ಹಾವು ಸರ್ಪಗಳಿಗೆ ಕೇಳುತ್ತಂತೆ, ಓ ಇವರ ಈ ಕಪ್ಪೆ ಇಲ್ಲಿದೆ ಅಂತ. ಕಪ್ಪೆನ ಬಂದು ಅದು ಒಂದೇ ಕ್ಷಣ ಅದನ್ನ ಭಕ್ಷಣ ಅದನ್ನ. ಸೊ ಈ ರೀತಿಯಲ್ಲಿ ಹೇಳ್ತಾ ಇದ್ರೆ, ನಾವು ನಾಲಿಗೆಯನ್ನ ಕೃಷ್ಣ ಸಂಬಂಧದಲ್ಲಿ ಉಪಯೋಗಿಸಿಲ್ಲ ಅಂದ್ರೆ ನಾವು ತುಂಬಾ ಲೌಕಿಕವಾದ ವಿಷಯದಲ್ಲಿ ಉಪಯೋಗಿಸ್ತೀವಿ. ಪ್ರಜಲ್ಪ ಅಂತ ಕೂಡ ಹೇಳ್ತಾರೆ ಅದನ್ನ. ಎಷ್ಟೋ ವಿಷಯಗಳು ಇದೇನ್ ಕೇಳ್ತಾ ಇದ್ದೇವೆ ಅದ್ರ ಬಗ್ಗೆ ಮಾತಾಡ್ಲೇಬೇಕು ಮತ್ತೆ ನಾವು. ಸೊ ನಾವು ಸೇರಿದಾಗ ಆ ರಾಜಕೀಯ, ಆ ಚುನಾವಣೆ, ಇದು ಇನ್ನೊಂದಿದು, ಇದನ್ನ ನಾವು ಹೇಳ್ತಾ ಇರ್ತೀವಿ. ಹೀಗೆ ಹೇಳೋದು ಹೇಗೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ರೆ, ಮೃತ್ಯು ಪುರುಷ ಯಮರಾಜನನ್ನು ಕರೆಯೋ ರೀತಿ. ಯಮರಾಜ ಇವಾಗ ಹೇಗೆ ಕಪ್ಪೆ ಅದು ಶಬ್ದ ಮಾಡಿದಾಗ ಹಾವು ಬಂದು ಅದನ್ನ ತಿಂದುಬಿಡುತ್ತೆ. ಅದೇ ರೀತಿಯಲ್ಲಿ ನಾವು ನಾಲಿಗೆಯನ್ನ ಕೃಷ್ಣನಾಮವನ್ನು ಹೇಳದೆ, ಇಲ್ಲ ಕೃಷ್ಣನ ಒಂದು ಗುಣಗಾನ ಮಾಡದೆ ನಾವು ಇದನ್ನು ಬೇರೆ ಯಾವುದಕ್ಕಾದ್ರೂ ಉಪಯೋಗಿಸಿದ್ರು ಅದು ಮೃತ್ಯು ಪುರುಷವನ್ನು ಕರೆಯೋ ರೀತಿಯಲ್ಲಿ, ಯಮರಾಜನನ್ನ ಕರೆಯೋ ರೀತಿಯಲ್ಲಿ ಅಂತ ಹೇಳ್ತಾರೆ. ಸಂಕೀರ್ತನ ಮಾಡದವನ ನಾಲಿಗೆ ಕಪ್ಪೆಯ ನಾಲಿಗೆಯಂತೆ ಎಂದು ತಿಳಿಯಬೇಕು. ಮತ್ತೆ ಇನ್ನೊಂದು ಇಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾ ಇರೋದು, ಆಧ್ಯಾತ್ಮಿಕ ಅರಿವು ಎಂಬುದು ಕೆಲವು ಮೂರ್ಖ ಪ್ರಚಾರ ಪ್ರಿಯರು ಸಾರುವಂತೆ ಗುರುವಿನಿಂದ ಶಿಷ್ಯಕ್ಕೆ ಹರಿಯುವ ವಿದ್ಯುತ್ ಸ್ಫುರಣವಲ್ಲ. ಪ್ರತಿಯೊಂದು ಅರ್ಥಪೂರ್ಣ ಮತ್ತು ತರ್ಕಬದ್ಧ ಸ್ವೀಕಾರವು ವಿನಯಪೂರ್ವಕವಾಗಿದ್ದು ವಾಸ್ತವಿಕವಾಗಿದ್ದಾಗ ಮಾತ್ರ ಗುರು ಶಿಷ್ಯರ ಅಭಿಪ್ರಾಯ ವಿನಿಮಯವು ಸಾಧ್ಯ. ಸೊ ಇಲ್ಲಿ ಗೀತೆಯಲ್ಲಿ ಕೃಷ್ಣ ನಮ್ಗೆ ಹೇಳೋದೇನು, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನ ತತ್ವದರ್ಶಿನಃ. ಸೊ ಯಾವ ರೀತಿಯಲ್ಲಿ ನಾವು ಒಬ್ಬ ಗುರುವಿನ ಇದರ ಹೋಗಿ ಅವರಿಗೆ ಸೇವೆ ಮಾಡಿ ಅವ್ರಿಗೆ ಪ್ರಶ್ನೆ ಮಾಡಬೇಕು. ಸೊ ಈ ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಪ್ರಭುಪಾದರು ಹೇಳ್ತಾರೆ, ನೀವು ಸೇವೆ ಮಾಡ್ತಾ ನೀವು ಆ ಪ್ರಶ್ನೆ ಮಾಡಿದಾಗ ಅದಕ್ಕೆ ನೀವು ಆ ಪ್ರಶ್ನೆಯನ್ನು, ಆ ಉತ್ತರವನ್ನು ಪಡಿಬಹುದು. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಆ ಸೇವಾ ಮನೋಭಾವ ಇಲ್ಲದೆ ನಾವು ಕೇವಲ ಪ್ರಶ್ನೆ ಮಾಡ್ತಾ ಇದ್ರೆ, ಚಾಲೆಂಜ್ ಮಾಡ್ತಾ ಇದ್ರೆ ಆಗೋದಿಲ್ಲ. ಇದು ಅರ್ಥ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದು ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹೇಳೋದು ಒಂದು, ಅವರ ಗುರುಗಳು ನೀವು ಕೇಳಿರ್ಬೋದು ಆಗ್ಲೇ ಇದನ್ನ. ಅವ್ರ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ತುಂಬಾ ದೊಡ್ಡ ಆಚಾರ್ಯರು. ಆ ಸಮಯಕ್ಕೆ ಬ್ರಿಟಿಷ್ ಕಾಲದಲ್ಲೇ 64 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಈಗಲ್ಲ, ಆಗ ಭಾರತ ಸ್ವತಂತ್ರ ಕೂಡ ಆಗಿಲ್ಲ, ಇದು ಬ್ರಿಟಿಷರು ಆಳ್ತಿದ್ದಾರೆ. ಆ ಸಮಯದಲ್ಲೇ ಅವರು ಇದು ಎಷ್ಟು ದೊಡ್ಡ ಪ್ರಚಾರ ಮಾಡಿದರು ಅಂದ್ರೆ ಅವರು 64 ಕೇಂದ್ರಗಳು ಮಾಡಿ. ಸೊ ಹೀಗೆ ಅವರು ತುಂಬಾ ಪ್ರಚಾರದಲ್ಲಿ ಮಗ್ನರಾಗಿದ್ರು. ಸೊ ಒಂದು ಸಮಯಕ್ಕೆ ಅವರನ್ನ ಭೇಟಿ ಮಾಡ್ಲಿಕ್ಕೆ ಒಬ್ಬರು ಮದನ್ ಮೋಹನ್ ಮಾಲವೀಯ, ಇವರು ಕೂಡ ನೀವು ಕೇಳಿರ್ಬೋದು. ಅವರು ಮೋಸ್ಟ್ಲಿ ಅವರು ಫ್ರೀಡಮ್ ಇದರಲ್ಲೂ ಕೂಡ ಅವ್ರು ಭಾಗವಹಿಸಿದ್ದಾರೆ ಅನ್ಕೊಳ್ತೀನಿ ನಾನು. ಹಾಗಾಗಿ ಅವರ ಹೆಸರು ನಾವು ಕೇಳಿರ್ಬೋದು. ಅವರು ಹಿಂದೂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ ವಾರಣಾಸಿ ಏನೇ ಕೇಳ್ತೇವೆ ಅಲ್ಲೇ ಒಂದು ವೈಸ್ ಚಾನ್ಸಲರ್ ಪ್ರತಿಯೊಂದಕ್ಕೆ ಏನ್ ಹೇಳ್ತಾರೆ ವೈಸ್ ಚಾನ್ಸಲರ್ ಕನ್ನಡದಲ್ಲಿ, ಚಾನ್ಸಲರ್, ವೈಸ್ ಚಾನ್ಸಲರ್. ಸೊ ಅವರು ಬಂದು ಇವ್ರನ್ನ ಭೇಟಿ ಮಾಡಿದ್ದು. ಅವರು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಅಂದ್ರೆ ದ್ವಂದ್ವ, ಇದು ನಿರಾಕಾರವಾದ ಪರಮಸತ್ಯನ ಸಾಕಾರವಾದ ಪರಮಸತ್ಯ. ನಾನು ತುಂಬಾ ಸಂಸ್ಕೃತ ಪಂಡಿತ, ಸೊ ಹಾಗಾಗಿ ನನಗೆ ಇದು ದೊಡ್ಡ ಹುದ್ದೆ ಕೂಡ ಕೊಟ್ಟಿದ್ದಾರೆ. ಆದ್ರೆ ನನಗೆ ಕನ್ಫ್ಯೂಷನ್ ಇದೆ. ನನಗೆ ಇದು ಎರಡರ ಮಧ್ಯೆ ಸ್ವಲ್ಪ ಕನ್ಫ್ಯೂಷನ್. ಸೊ ನಾನು ಸ್ವಲ್ಪ ಪ್ರಶ್ನೆಗಳಿದೆ ನಿಮ್ಮೊಟ್ಟಿಗೆ, ನಾನು ಇದು ಕ್ಲಾರಿಫಿಕೇಶನ್ ಬೇಕು. ಸೊ ಪ್ರಭುಪಾದ ಗುರುಗಳು ನೋಡಿದ್ರು, ದೊಡ್ಡ ವ್ಯಕ್ತಿ, ತುಂಬಾ ವಿದ್ಯಾವಂತನು, ಸಂಸ್ಕೃತ ಪಂಡಿತ. ಸೊ ಹೀಗೆ ಅವರು ನಿಮ್ಗೆ ಉತ್ತರ ಕೊಡ್ತೇನೆ ನಾನು, ಉತ್ತರ ಸಿಗುತ್ತೆ ನಿಮ್ಗೆ. ಸ್ವಲ್ಪ ಹೊತ್ತು ಅಲ್ಲಿ ನೋಡಿ, ಅಲ್ಲೊಂದು ಕೋಣೆ ಇದೆ, ಅಲ್ಲಿ ಸ್ವಲ್ಪ ನನ್ನ ಶಿಷ್ಯರಿದ್ದಾರೆ, ಅವರನ್ನ ಭೇಟಿ ಮಾಡಿ ಬನ್ನಿ ನೀವು ಅಂತ ಕೇಳ್ತಾರೆ, ಅಂತ ಹೇಳ್ತಾರೆ. ಸೊ ಅದು ಏನು ಕೋಣೆ ಅಲ್ಲ, ಅದು ದೇವಾಲಯದ ಅಡುಗೆ ಕೋಣೆ. ಸೊ ದೇವಾಲಯದಲ್ಲಿ ಭಗವಂತನಿಗೆ ಪ್ರತಿನಿತ್ಯ ಸಮಯಕ್ಕೆ ಅಡುಗೆ ತಯಾರಾಗಬೇಕು. ಅದು
ಇನ್ನು ಪರ್ಟಿಕ್ಯುಲರ್ ರಾಧಾಕೃಷ್ಣ ಈಗ ಅದೆಲ್ಲ ಮೂರ್ತಿಗಳಿಟ್ಟರೆ ಪ್ರಭುಪಾದ ಹೇಳೋದು ತುಂಬಾ ವ್ಯವಸ್ಥಿತವಾಗಿ ತುಂಬಾ ಒಂದು ವಿಜೃಂಭಣೆಯಿಂದ ಮಹಾರಾಜ ಮಹಾರಾಣಿ ಅವರಿಗೆ ಸೇವೆ ಮಾಡೋ ರೀತಿಯಲ್ಲಿ ನೀವು ಮಾಡಬೇಕು ಅಂತ ಅವರು ತುಂಬಾ ಇದು ಕೊಟ್ಟಿದ್ದಾರೆ, ಪದ್ಧತಿಗಳಿದೆ. ಸೊ ಎನಿವೆ, ಸೊ ಇವರು ಅಲ್ಲಿ ಹೋಗಿದ್ದೆ ಅಂತ ಹೇಳಿ ಆ ಕೋಣೆ ಒಳಗೆ. ಸೊ ಅಲ್ಲಿ ಯಾರು ಶಿಷ್ಯರು ಶಿಲ ಪ್ರಭುಪಾದರ ಗುರುಗಳ ಶಿಷ್ಯ ಶಿಲ ಪ್ರಭುಪಾದ ದೇವಭ್ರಾತಗಳಿದ್ರು, ಅವ್ರು ಸೇವೆ ಮಾಡ್ತಾ ಇದ್ರು. ಅವ್ರ ತಕ್ಷಣ ಯಾರು ಬಂದ್ರು ಆ ವ್ಯಕ್ತಿನ ಬನ್ನಿ 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 ಅಂತ ಕರ್ಕೊಂಡು ಹೋಗಿ ಅವ್ರನ್ನ ಅಲ್ಲಿ ಒಂದು ಪಾತ್ರೆ ತೊಳೆಯೋ ಇದರಲ್ಲಿ ಅವ್ರನ್ನ ಸೇರಿಸ್ಬೇಕು. ಇವರು ತುಂಬಾ ದೊಡ್ಡ ವ್ಯಕ್ತಿ, ಮದನ್ ಮೋಹನ್ ಮಾಳಿ ಆ ಒಂದು ದೊಡ್ಡ ವಿಶ್ವವಿದ್ಯಾಲಯದ ಇವರು ಏನ್ ಹೇಳಿ ಪ್ರಾಂಶುಪಾಲಕರ ಏನೋ ಹೇಳ್ತೀವಿ, ಇವರನ್ನ ಅವ್ರು ಹೋಗಿ ಭಗವಂತನ ಇದರಲ್ಲಿ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡ್ತಾ ಇರೋ ಇದರಲ್ಲಿ ಸ್ಥಳದಲ್ಲಿ ಪಾತ್ರೆಗಳು ತೊಳೆಯೋದ್ರಲ್ಲಿ ಸೇರಿಸ್ಬಿಡ್ತಾರೆ. ಸೊ ಇವರು ಅಂದ್ರೆ ಅಲ್ಲಿ ಮಾಡ್ಬೇಕು, ನೀವು ತೊಳಿಬೇಕು, ತುಂಬಾ ಬಿಸಿ, ಇವಾಗ ಏನೋ ಒಂದು ದೊಡ್ಡ ಔತಣ ಏನೋ ಭಗವಂತನಿಗೆ ತಯಾರಿ ಆಗ್ತಾ ಇದೆಯೋ, ಒಂದು ಪ್ರೋಗ್ರಾಮ್ ಇದೆಯೋ, ಇನ್ನೊಂದು ಏನೋ. ಸೊ ಆಮೇಲೆ ಅಲ್ಲಿ ಅವರ ಸೇವೆ ಮಾಡೋರು ಕೂಡ ಕಡಿಮೆ ಇದ್ದಾರೋ ಏನೋ, ಸೊ ಹಾಗೆ ಅಗತ್ಯ ಇರುತ್ತೆ. ಸೊ ಅವ್ರನ್ನ ಅಲ್ಲಿ ಸೇರಿಸ್ತಾರೆ. ಇವರು ಆಯ್ತು ಅಂತ ಸ್ವಲ್ಪ ಹೊತ್ತು ಸಮಯ ಅವರೆಲ್ಲ ಸ್ವಚ್ಛ ಮಾಡಿ ಮತ್ತೆ ಬಂದು ಆಮೇಲೆ ಇವರು ಪ್ರಭುಪಾದ ಗುರುಗಳ ಹತ್ರ ಬರ್ತಾರಂತೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಹತ್ರ. ಅವರು ಕೇಳಿ ನಿಮ್ಮ ಪ್ರಶ್ನೆ ಏನು ನಿಮಗೆ. ಸೊ ಅವ್ರು ಹೇಳಿದ್ರಂತೆ, ನನಗೆ ಸಮಾಧಾನ ಸಿಕ್ತು, ಎಲ್ಲ ನನಗೆ ಏನು ಇವಾಗ ನನಗೆ ಇದಿಲ್ಲ, ಡೌಟ್ಸ್ ಇಲ್ಲ, ನನಗೆ ಸಂಶಯ ಇಲ್ಲ ನನಗೆ. ಸೊ ಅಂದ್ರೆ ಭಗವಂತನ ಸೇವೆ ಮಾಡೋದ್ರಿಂದ ನಮಗೆ ಇರೋ ಸಂಶಯಗಳು ಕೂಡ ಹೋಗುತ್ತೆ. ಸೊ ಹಾಗೆ ಪ್ರಶ್ನೆಗಳು ಕೇಳಬೇಕು, ಪ್ರಶ್ನೆ ಜೊತೆಗೆ ಸೇವಾ ಮನೋಭಾವವನ್ನು ನಾವು ಬೆಳೆಸ್ಬೇಕು. ಸೊ ಅತಃ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ ಅಂತ ನಾವು ಕೇಳೋದು ಏನ್ ಮಾತು ಅಂದ್ರೆ, ಶ್ರೀಕೃಷ್ಣನ ನಾಮ, ಶ್ರೀಕೃಷ್ಣನ ರೂಪ, ಕೃಷ್ಣನ ಪ್ರತಿಯೊಂದು ವಸ್ತುವನ್ನು ಕೂಡ ಅದು ಅಚಿಂತ್ಯ, ಅದು ನಮ್ಮ ಇಂದ್ರಿಯಗಳಿಂದ ಗ್ರಹಣೆ ಮಾಡಲಿಕ್ಕೆ. ಆದರೆ ಸೇವೆ ಮೂಲಕ ನಾವು ಕೃಷ್ಣ ಸೇವೋನ್ಮುಖೇ ಜಿಹ್ವಾದ, ಒಂದು ಸೇವೋನ್ಮುಖ ಬಹಿರ್ಮುಖ ಅಂತ ಎರಡು ಹೇಳ್ತಾರೆ. ಬಹಿರ್ಮುಖ ಅಂದ್ರೆ ಕೃಷ್ಣನ ಕಡೆ ಅಲ್ಲ, ಮಾಯೆ ಕಡೆ ನೋಡಿ. ಸೇವೋನ್ಮುಖ ಅಂದ್ರೆ ಕೃಷ್ಣನ ಕಡೆ ನೋಡಿ, ಕೃಷ್ಣನಿಗೆ ತೃಪ್ತಿ ಮಾಡಿ. ಈ ರೀತಿ ಇದ್ದಾಗ ನಮಗೆ ಸಂಶಯ ಎಲ್ಲವೂ ಕೂಡ ಭಗವಂತನೇ ನಮಗೆ ವ್ಯಕ್ತವಾಗ್ತಾನೆ ಅಂತ ಹೇಳಿರೋದು. ಸೊ ಇಲ್ಲಿ ಹೇಳ್ತಾ ಇರೋ ತರ ಇದು ಏನೋ ಒಂದು ಎಲೆಕ್ಟ್ರಿಕಲ್ ಇದರಿಂದ ಡಿಸ್ಚಾರ್ಜ್ ಆಗಿ ಗುರುವಿಂದ ಶಿಷ್ಯನಿಗೆ ಬಂದು ಮತ್ತೆ ಶಿಷ್ಯನು ಮೂರ್ಛೆಗೊಂಡ ಅಂತನೋ, ಇಲ್ಲಂದ್ರೆ ಗುರು ಮತ್ತೆ ನನಗೆ ಇವಾಗ ಜ್ಞಾನವೆಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ನನಗೆ ಮತ್ತೆ ಈ ಜ್ಞಾನ ಇಲ್ಲ ಅಂತ. ಇದೊಂದು ಫೇಮಸ್ ಇನ್ಸ್ಟೆನ್ಸ್, ಇದು ನೀವು ಕೇಳಿರ್ಬೋದು. ಸೊ ಅದೇ ಅವ್ರ ಹೆಸರು ತೆಗೆಯೋದು ಬೇಡ, ಆ ಗುರು ಶಿಷ್ಯರ ಹೆಸರು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಆ ರೀತಿ ಎಲ್ಲ ಆಧ್ಯಾತ್ಮಿಕ ಜ್ಞಾನ ಒಂದು ಸೇವಾ ಮನೋಭಾವದಿಂದ ಮತ್ತೆ ಪ್ರಶ್ನೆಗಳಿರುತ್ತೆ, ಇಲ್ಲ ಅಂತಲ್ಲ. ಸೊ ಪ್ರಶ್ನೆಯಿಂದ ಒಂದು ವಿನಿಮಯ ನಡೆದು ಅದರಲ್ಲಿ ಇದು ಸಾಲ್ವ್ ಆಗುವಂಥದ್ದು. ಇದನ್ನ ಭಗವಂತನ ಕಿವಿ ಕೊಟ್ಟಿದ್ದಾನೆ, ಭಗವಂತ ನಮಗೆ ನಾಲೆಗೆ ಕೊಟ್ಟಿದ್ದಾನೆ. ಇದನ್ನ ಸರಿಯಾದ ಉಪಯೋಗ ಮಾಡಿ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಅರಿವು ಎಂಬುದು ಓಕೆ, ಅದಾಯ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನು ವ್ಯಕ್ತಿಯು ಬುದ್ಧಿ ಮತ್ತು ಇಂದ್ರಿಯ ಪಾಠವದೊಂದಿಗೆ ಪಡೆಯಬೇಕು, ಆಗಲೇ ಮಹಾ ಸಂದೇಶವನ್ನು ತರ್ಕಬದ್ಧವಾಗಿ ತಿಳಿಯಬಹುದು ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಸೊ ಶ್ರೀ ಚೈತನ್ಯ ದ್ವಯಾರಕತ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಅದು ಹೇಳೋದೇನೆಂದ್ರೆ, ಶ್ರೀ ಚೈತನ್ಯ ಮಹಾಪ್ರಭು ಅವತರಿಸಿದರು, ಭಗವಂತನೇ ಸಾಕ್ಷಾತ್ ಶ್ರೀಕೃಷ್ಣನೇ ಕಲಿಯುಗದಲ್ಲಿ ಭಕ್ತನ ರೂಪದಲ್ಲಿ ಅವತರಿಸಿ ಬಂದು ಅವರು ನಮಗೂ ಕೃಷ್ಣನಿಗಿರುವ ನಿತ್ಯ ಸಂಬಂಧವನ್ನು ತಿಳಿಸಿ ಮತ್ತೆ ನಮ್ಮಲ್ಲಿರುವ ಆ ಕೃಷ್ಣ ಪ್ರೇಮವನ್ನು ಅವರು ಜಾಗೃತಿ ಆಗ್ಲಿಕ್ಕೆ ನೇರವಾದ ಸುಲಭವಾದ ವಿಧಾನ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಮನುಷ್ಯಾಣ ಸಹಸ್ರೇಶ್, ಎಷ್ಟೋ ಸಾವಿರ ಜನದಲ್ಲಿ ಎಲ್ಲೋ ಸ್ವಲ್ಪ ಜನ ಆಧ್ಯಾತ್ಮಿಕ ಜೀವನದ ಪ್ರಾರಂಭ ಮಾಡ್ತಾರೆ. ಅದರಲ್ಲೂ ಸ್ವಲ್ಪ ಜನನೇ ಪರಿಪೂರ್ಣತೆ, ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಳ್ತಾರೆ. ಮತ್ತೆ ಸ್ವಲ್ಪ ಜನ ಅದರಲ್ಲಿ ಕೃಷ್ಣನ ಭಕ್ತಿ, ಕೃಷ್ಣನ ವಿಷಯ ಅರ್ಥ ಮಾಡ್ತಾರೆ. ಆದ್ರೆ ಶ್ರೀ ಚೈತನ್ಯ ಮಹಾನ್ ಕೃಪೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಇದನ್ನು ಪರಮೋನ್ನತ ಸ್ಥಿತಿಯನ್ನು ಸಾಧಿಸಬಹುದು. ಕೇವಲ ಭಗವಂತನ ನಾಮವನ್ನು ಜಪಿಸುವುದರಿಂದ, ಈ ತರ ಭಾಗವತವನ್ನು ಅಧ್ಯಯನ ಮಾಡೋದ್ರಿಂದ ಚೈತನ್ಯ ಮಹಾಪ್ರಭು ಸುಲಭವಾದ ನೇರವಾದ ವಿಧಾನವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭು ದ್ವಯಾರ್ಕತ ಕರೋಹೋ ವಿಚಾರ ಮಾಡ್ಬೇಕು ಅಂದ್ರೆ ನೀವು ಯೋಚನೆ ಮಾಡ್ಬೇಕು, ಚರ್ಚೆ ಮಾಡ್ಬೇಕು, ಅದರ ಸರಿಯಾ ತಪ್ಪ ಅಂತ ನೋಡ್ಬೇಕು. ಸೊ ಇಲ್ಲಿ ಹೇಳ್ತಾ ಇರೋದು ಶ್ರೀ ಚೈತನ್ಯರ ದ್ವಯಾರ ಕಥಾ, ಚೈತನ್ಯ ಮಹಾಪ್ರಭು ಹೇಗೆ ದಯೆಯನ್ನು ಪ್ರತಿಪಾದಿಸಿದ್ದಾರೆ, ಹೇಗೆ ನಾವು ಕಲಿಯುಗದ ಜನರಿಗೆ, ನಾವು ಬದ್ಧಾತ್ಮರಿಗೆ ನಮ್ಮನ್ನು ಉದ್ಧರಿಸಲಿಕ್ಕೆ ಅವರು ಕೊಟ್ಟಿದ್ದಾರೆ ವಿಧಾನ. ಆ ವಿಧಾನ
ಮತ್ತೆ ಆ ಮಾರ್ಗದಿಂದ ಹೇಗೆ ಇವಾಗ ನಾವು ಶಿಲ ಪ್ರಭುಪಾದರು ಅದೇ ವಿಧಾನದಿಂದ ವಿಶ್ವಾದ್ಯಂತ ಅಮೇರಿಕನ್, ಯುರೋಪಿಯನ್, ಆಫ್ರಿಕನ್, ಆಸ್ಟ್ರೇಲಿಯನ್ ಎಲ್ಲರನ್ನು ಕೂಡ ಭಕ್ತರನ್ನಾಗಿ ಮಾಡಿ ಅವರನ್ನು ಅಷ್ಟು ಶುದ್ಧ ವ್ಯಕ್ತಿಗಳಾಗಿ ಮಾಡಿದ್ದಾರೆ ಅಂದ್ರೆ ಇದು ಚೈತನ್ಯ ಮಹಾಪ್ರಭುವಿನ ಕೃಪೆ. ಸೊ ಅದಕ್ಕೆ ಹೇಳ್ತಾರೆ ಇದಕ್ಕೆ ನಾವು ತರ್ಕಬದ್ಧವಾಗಿ ನಾವು ಯೋಚನೆ ಮಾಡ್ಬೇಕು. ಶ್ರೀ ಚೈತನ್ಯರ ದ್ವಯಾರ್ಕತ ಕರೋಯೆ ವಿಚಾರ ಪಾಬೆ ಹೃದಯ ಚಿತ್ತೆ ಚಮತ್ಕಾರ. ಅವಾಗ ನಮಗೆ ಅದ ಅರ್ಥ ಆದ್ಮೇಲೆ ಓಹ್ ಇದು ಅಷ್ಟು ಅದ್ಭುತವಾದದ್ದು ಇದು ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ನಾವು ಕೇಳ್ತೇವೆ ಉತ್ತರ ಭಾರತಕ್ಕೆ ಹೋಗುವಾಗ ಅವರು ಕೇವಲ ಮನುಷ್ಯರಿಗಲ್ಲ ಅವರು ಉದ್ಧರಿಸಿದ್ದು, ಅವರು ಪ್ರಾಣಿಗಳು, ಕ್ರೂರ ಮೃಗಗಳು ಅವರನ್ನು ಕೂಡ ಅವರು ಉದ್ಧರಿಸಿದ್ರು. ಜಾರಿಖಂಡ ಅರಣ್ಯದಲ್ಲಿ ಹೋಗುವಾಗ ಜಾರಿಖಂಡ ಚೈತನ್ಯ ಚರಿತಾಮೃತ ನಾವು ಓದಿದಾಗ ನೋಡ್ತೀವಿ, ಅಲ್ಲಿ ಎಲ್ಲ ಕಾಡು ಮೃಗಗಳಿವೆ. ಒಂದು ಕಡೆ ಒಂದು ಸಿಂಹದ ಹುಲಿಗಳ ಒಂದು ಹಿಂಡಿದೆ. ಸೊ ಚೈತನ್ಯ ಮಹಾಪ್ರಭು ಅವರ ಮಧ್ಯೆ ಹೋಗ್ತಾ ಇದ್ದಾರೆ. ಸೊ ಅವರೊಟ್ಟಿಗೆ ಬಲಭದ್ರ ಭಟ್ಟಾಚಾರ್ಯ ಅಂತ ಅವರ ಸೇವಕ. ಸೊ ಅವರು ಇದೇನಾಗ್ತಾ ಇದೆ, ಇದೆಲ್ಲ ಕ್ರೂರ ಮೃಗಗಳು, ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾ ಇದ್ದಾರೆ? ಅದು ಚೈತನ್ಯ ಮಹಾಪ್ರಭು ಅವರ ಮಧ್ಯೆ ಆ ಹುಲಿಯ ಹಿಂಡು ಅದ್ರ ಮಧ್ಯೆ ಹೋಗಿ ಹೇಳಿ ಹರೇ ಕೃಷ್ಣ ಮಂತ್ರ ಜಪ ಮಾಡಿ, ಹರಿ ಹರಿ ಅಂತ ಹೇಳಿದ್ರೆ ಅಲ್ಲಿ ಹುಲಿಗಳು ನಿಂತು ಹರಿ ಹರಿ ಅಂತ ಹರೇ ಕೃಷ್ಣ ಮಂತ್ರ ಹೇಳ್ತಾರೆ. ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಒಂದು ನದಿಯಲ್ಲಿ ಎಲ್ಲ ಕಾಡು ಆನೆಗಳು ಅದರ ಶಕ್ತಿ ಹೇಗೆ, ಅದು ಪಳಗಿದ ಆನೆ ಅಲ್ಲ, ಅದು ಒಂದು ನಮ್ಮ ಅದರಿಂದ ಸೊಂಡಿಲಿನಿಂದನೂ ನಮ್ಮನ್ನ ಬಿಸಾಡ್ಬೋದು, ಇಲ್ಲಾಂದ್ರೆ ತನ್ನ ಕಾಲಿನಿಂದ ನಮ್ಮನ್ನ ಜಜ್ಜಿ ಬಿಡ್ಬೋದು. ಆ ತರ ಒಂದು ಹಿಂಡು. ಸೊ ಚೈತನ್ಯ ಮಹಾಪ್ರಭು ಅವುಗಳಿಗೂ ಕೂಡ ಹೋಗಿ ಯಾವ್ದೊಂದು ಆನೆ ಮಲಗಿರುತ್ತೆ ಅನ್ಸಬೇಕು, ಅದು ಚೈತನ್ಯ ಮಹಾಪ್ರಭು ಅದನ್ನ ತನ್ನ ಕಾಲಿನಿಂದ ಸ್ಪರ್ಶಿಸಿ ಏನ್ ಮಾಡ್ತಾ ಇದ್ಯಾ ನೀನು, ಎಷ್ಟು ವರ್ಷಗಳಿಂದ ಮಾಯೆಯಲ್ಲಿದ್ಯಾ, ಹರಿ ಹರಿ ಅದು ಕೃಷ್ಣನಾಮ ಹೇಳು ಅಂದ್ರೆ ಆ ಆನೆ ಎದ್ದೆ ಹೇಳಿ ಅದು. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಅಲ್ಲಿ ಮಾಡೋ ಒಂದು ದಿವ್ಯ ಲೀಲೆಗಳು ಅವರ ಜೊತೆ ಪ್ರಯಾಣ ಮಾಡ್ತಾ ಇರ್ತಾರೆ. ಬಲಭದ್ರ ಭಟ್ಟಾಚಾರ್ಯ ಅವ್ರಿಗೆ ಭಯ ಆಗ್ತಾ ಇರುತ್ತೆ ನೋಡ್ತಾ ಇರಿ, ಈ ತರ ಕ್ರೂರ ಮೃಗಗಳು ಏನ್ ಚೈತನ್ಯ ಮಹಾಪ್ರಭು ಈ ಯಾವ ರೀತಿಯಲ್ಲಿ ಒಂದು ಭಯ ಇಲ್ಲ. ಇದು ಭಗವಂತನ ಅವ್ರು ಕೊಟ್ಟಿದ್ದ ದಯೆ ತೋರಿಸಿದ್ದು ಚೈತನ್ಯ. ಶ್ರೀಲ ಪ್ರಭುಪಾದ ಹೇಳ್ತಾರೆ ಇದು ಚೈತನ್ಯ ಮಹಾಪ್ರಭುಗೆ ಸಾಧ್ಯ ಆಯ್ತು, ಯಾಕಂದ್ರೆ ಸಾಕ್ಷಾತ್ ಶ್ರೀಕೃಷ್ಣ. ಆದ್ರೆ ನಾವು ಅವರ ಹಾದಿಯಲ್ಲಿ ಅವರ ಭಕ್ತಿ ಮಾಡೋಕೆ ಭಕ್ತರಾಗಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ನಾವು ಇದನ್ನು ಈ ಹರೇ ಕೃಷ್ಣ ಮಂತ್ರವನ್ನು ಜನರಿಗೆ ಜಪಿಸುವ ಒಂದು ವಿಧಾನದಿಂದ ಅವರು ಭಕ್ತರು ಖಂಡಿತ ಆಗ್ತಾರೆ, ಇದರಲ್ಲಿ ಏನೋ ಒಂದು ಸಂಶಯ ಇಲ್ಲ. ಶ್ರೀಲ ಪ್ರಭುಪಾದ ಮಾಡಿಸಿದ್ರು. ಹಾಗೆ ಅವರ ಆದೇಶದ ಮೇಲೆ ಎಷ್ಟು ಜನ ಅವರ ಶಿಷ್ಯರು ಹೋಗಿ ಎಷ್ಟೆಷ್ಟು ದೇಶಗಳಲ್ಲಿ ಭಕ್ತರು ಮಾಡಿ, ರಷ್ಯಾದಲ್ಲಿ, ಆಫ್ರಿಕಾ, ಆಸ್ಟ್ರೇಲಿಯಾ ಎಲ್ಲರೂ ಕೂಡ ಪ್ರಭುಪಾದರ ಆದೇಶದ ಮೇಲೆ ಅವರ ಶಿಷ್ಯರು ಹೋಗಿ ಮಾಡಿ. ಸೊ ಇದು ಸಾಧ್ಯ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಮಾಡ್ಬೇಕು ಅವಾಗ ಪ್ರತಿಯೊಬ್ಬರ ಕಿವಿಗಳಲ್ಲಿ ಇದು ತುಂಬಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಸೊ ನಾವು ಹಿಂದೆ ಶ್ಲೋಕ ಏನಿತ್ತು ನಾವು ಕೇಳ್ತಾ ಇದ್ವಿ, ನಾವೇನಾದ್ರೂ ಕೃಷ್ಣನ ಬಗ್ಗೆ ಕೇಳಿಲ್ಲ ಅಂತ ಹೇಳಿದ್ರೆ ನಾವು 4 ವಿಧದ ಪ್ರಾಣಿಗಳಾಗಿ ಅವರು ನಿನ್ನೆ ಹೇಳಿದ್ರು. ಶ್ವವಿದ್ ವರಾಹೋಷ್ಟ್ರ ಸಂಸ್ಕೃತ ಪುರುಷ ಪಶು ನಯತ್ ಕರ್ಣೋಪತೋಪೇತ ಜಾತು ನಾಮ ಗದಾಗ್ರಜ ಅಂತ ನಿನ್ನೆ ಕೇಳಿದ್ ನಾವು. ಅಂದ್ರೆ ಯಾರು ಕೃಷ್ಣನ ವಿಷಯ ಕೇಳೋದಿಲ್ಲ, ಸೊ ಅವರು ಈ 4 ವಿಧದ ಪ್ರಾಣಿಗಳಾಗಿರ್ಬೇಕು. ಐದರ್ ಅವರು ಶ್ವ ಅಂದ್ರೆ ನಾಯಿ ಆಗಿರ್ಬೇಕು, ವಿದ್ವರಾಹ ಒಂದು ಹಂದಿ ಆಗಿರ್ಬೇಕು, ಇಲ್ಲ ಅಶ್ವವಿದ್ವರಾಹ ಉಷ್ಟ್ರ ಒಂದು ಒಂಟೆ ಆಗಿರ್ಬೇಕು, ಇಲ್ಲಾಂದ್ರೆ ಖರ ಒಂದು ಕತ್ತೆ ಆಗಿರ್ಬೇಕು. ಸೊ ಈ ರೀತಿಯ ಜನರು ಇನ್ನೊಂದು ಆ ರೀತಿಯ ಒಬ್ಬ ದೊಡ್ಡ ಪ್ರಾಣಿಯನ್ನು ಅವರು ಚುನಾಯಿಸಿ ಅವರು ನಾಯಕನಾಗಿ ಅವ್ರನ್ನ ಇದು ಮಾಡ್ತಾರೆ, ಅಧ್ಯಕ್ಷರಾಗಿ ಪ್ರಧಾನಿಗಳಾಗಿ ಅವ್ರನ್ನ ಇದು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಕೃಷ್ಣ ವಿಷಯ ಕೇಳೋದ್ರಲ್ಲಿ ಇನ್ನ ಅವ್ರ ಆಸಕ್ತಿ ಇಲ್ಲ. ಸೊ ಪ್ರಭುಪಾದರು ಇದು ಅದು ಎರಡು ಕನೆಕ್ಟ್ ಮಾಡಿದ್ರೆ ಹೇಳೋದು, ಈಗ ಪ್ರಭುಪಾದರು ಹೇಳ್ತಾರೆ ಹೀಗೆ ಪ್ರತಿ ಒಂದು ಊರಿನಲ್ಲಿ, ಪ್ರತಿಯೊಂದು ದೇಶದಲ್ಲೂ, ವಿಶ್ವಾದ್ಯಂತ ಈಗ ಜನ ರೂಪದಲ್ಲಿ ವ್ಯಕ್ತಿಗಳಿದ್ದಾರೆ, ಅದರೆಲ್ಲರೂ ಕೂಡ ಇದೇ ಆಗಿದ್ದಾರೆ, ಈ 4 ವರ್ಗದ ಪ್ರಾಣಿಗಳು. ಸೊ ಅವರಿಗೆ ನಾವು ಪ್ರತಿಯೊಬ್ಬರು ನಮ್ಮ ಶಕ್ತಿಯಾಗಿ, ನೀವು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ, ನೆರೆಹೊರೆಯವರಿಗೆ ನಾವು ಈ ಕೃಷ್ಣನ ವಿಷಯ ತುಂಬಬೇಕು. ತುಂಬಾ ಇದಕ್ಕೆ ತುಂಬಾ ಅವಕಾಶ ಇದೆ, ನಮ್ಗೆ ಕೃಷ್ಣ ಸೇವೆ ಮಾಡೋಕ್ಕೆ ತುಂಬಾ 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 ಅವಕಾಶ ಇದೆ. ಯಾಕಂದ್ರೆ ಇದು ಇಲ್ಲ ಅಂದ್ರೆ ಇಲ್ಲಿ ಹೇಳೋ ರೀತಿಯಲ್ಲಿ ಪ್ರತಿಯೊಬ್ಬರು ಅವರ ಕಿವಿಗಳನ್ನೀಗ ಹೇಗೆ ಇಟ್ಕೊಂಡಿದ್ದಾರೆ, ಅವರು ಒಂದು ಹಾವಿನ ಹುತ್ತಗಳಾಗಿ ಇಟ್ಕೊಂಡಿದ್ದಾರೆ. ಕೃಷ್ಣನ ವಿಷಯ ಕೇಳದೆ ಸಾವಿರಾರು ಆಕರ್ಷಣೆಗಳಿದೆ, ಟಿವಿ ಇದೆ, ಇನ್ನೊಂದು ಮೊಬೈಲ್ ಇದೆ, ಈ ರೀತಿಯಲ್ಲಿ ಎಲ್ಲರೂ ಕೂಡ ದಾರಿ ತಪ್ಪಿದ್ದಾರೆ. ಸೊ ನಮಗೆ ಒಂದು ಅವಕಾಶ ಕೃಷ್ಣ ಸೇವೆ ಮಾಡೋದಕ್ಕೆ. ಸೊ ನಾವು ಕೃಷ್ಣ ನಾಮವನ್ನು, ಕೃಷ್ಣನ ಕಥೆಯನ್ನು ಅದರಲ್ಲಿ ತುಂಬಬೇಕು ಪ್ರಭುಪಾದ, ಮತ್ತು ತುಂಬಿ ಪ್ರತಿಯೊಬ್ಬರನ್ನು ಮನುಷ್ಯರಾಗಿ ನಾವು ಮಾಡಬೇಕು ಅಂತ. ಇದು ನಾವು ಮೊದಲು ನಾವು ಆಗ್ಬೇಕು, ಮತ್ತೆ ಬೇರೆಯವ್ರಿಗೆ ನಾವು ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ
ಶ್ರೀಲ ಪ್ರಭುಪಾದ ಅವರ ಒಂದು ಪ್ರವಚನದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರಪಂಚದ ಜನರು ಭಗವಂತನ ದಿವ್ಯ ವಿಷಯಗಳನ್ನು ಶ್ರವಣ ಮಾಡಲು ಕಲಿಯಬೇಕು. ಭಗವದ್ ಭಕ್ತನು ಜನರು ಕೇಳಿಸಿಕೊಳ್ಳುವಂತೆ ದೊಡ್ಡ ದನಿಯಲ್ಲಿ ಮಾತನಾಡಬೇಕು. ಕಪ್ಪೆಗಳು ಜೋರಾಗಿ ವಟಗುಟ್ಟುತ್ತವೆ. ಇವರಿಂದಾಗಿ ಅವು ತಮ್ಮನ್ನು ತಿನ್ನಲು ಹಾವುಗಳನ್ನು ಬರಮಾಡಿಕೊಳ್ಳುತ್ತವೆ. ಮನುಷ್ಯನಿಗೆ ನಾಲಿಗೆಯನ್ನು ಕೊಟ್ಟಿರುವುದು ವಿಶೇಷವಾಗಿ ವೇದ ಮಂತ್ರಗಳನ್ನು ಪಠಿಸುವುದಕ್ಕೆ ವಿನಾ ಕಪ್ಪೆಗಳಂತೆ ವಟಗುಟ್ಟುವುದಕ್ಕಲ್ಲ. ಈ ಶ್ಲೋಕದಲ್ಲಿ ಪ್ರಯುಕ್ತವಾದ ಅಸತಿ ಪದವು ವಿಶೇಷ ಅರ್ಥದಿಂದ ಕೂಡಿದೆ. ಅಸತಿ ಎಂದರೆ ಜಾರತನ ಕಿಳಿದ ಸ್ತ್ರೀ. ಸಾಧ್ವಿ ಗುಣಗಳಿಗೆ ವೇಶ್ಯೆ ಪ್ರಖ್ಯಾತಳಲ್ಲ. ಹಾಗೆಯೇ ವೇದ ಮಂತ್ರಗಳನ್ನು ಪಠಿಸುವುದಕ್ಕಾಗಿ ಮಾನವನಿಗೆ ದಯಪಾಲಿಸಿದ ನಾಲಿಗೆಯು ಯಾವುದೋ ಅರ್ಥಶೂನ್ಯವಾದ ವ್ಯಾವಹಾರಿಕ ವಿಷಯಗಳಲ್ಲಿ ತೊಡಗಿದಾಗ ವ್ಯಭಿಚಾರಿ ಎಂದು ಪರಿಗಣಿತವಾಗುತ್ತದೆ. ಸಮರ್ಪಕ ಮೂಲಗಳಿಂದ ಅವುಗಳನ್ನು ನಿಜವಾಗಿ ಶ್ರವಣ ಮಾಡಿದ ಶುದ್ಧ ಭಕ್ತನ ಕರ್ತವ್ಯವಿದು. ಏನದು ಕರ್ತವ್ಯ? ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತ ಮೂಲಕ ಭಗವಂತನ ಬಗ್ಗೆ ಕೇಳುವ ಕಾರ್ಯದಲ್ಲಿ ಕಿವಿಯು ತೊಡಗದಿದ್ದರೆ ಅದರ ರಂಧ್ರಗಳು ಖಂಡಿತ ಯಾವುದೋ ಹೊಲಸು ವಿಷಯಗಳನ್ನು ತುಂಬಿ ಹೋಗುವುದು. ಆದ್ದರಿಂದ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಸಂದೇಶಗಳನ್ನು ಜಗತ್ತಿನಾದ್ಯಂತ ದೊಡ್ಡದಾಗಿ ಉಪದೇಶಿಸಬೇಕು. ಶ್ರೀಲ ಪ್ರಭುಪಾದರ ಗುರುಗಳು ಈ ಪುಸ್ತಕಗಳನ್ನು ಏನ್ ಹೇಳ್ತಾ ಇದ್ದಾರೆ, ಬೃಹತ್ ಮೃದಂಗ ಅಂತ ಹೇಳ್ತಾರೆ. ಮೃದಂಗ ನಾವು ಕೀರ್ತನೆ ಬಾರಿಸಿದಾಗ ಅದು ಕೆಲವೊಂದು ಅಷ್ಟು ದೂರ ಕೇಳುತ್ತೆ ನಾವು ಅಷ್ಟೇ. ಅದು ಮೈಕು ಇನ್ನೊಂದು ಏನಿದ್ರು ಸ್ವಲ್ಪ ದೂರ ಅಷ್ಟೇ. ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ಪುಸ್ತಕಗಳೇನಿದೆ ಇದು ಮುದ್ರಣ, ಪುಸ್ತಕಗಳ ಮುದ್ರಣ, ಪುಸ್ತಕಗಳ ವಿತರಣೆ, ಇದು ಎಷ್ಟು ದೂರ ಕೂಡ ಹೋಗ್ಬೋದು. ಸೊ ಈಗ ಟೆಕ್ನಾಲಜಿ ಇದೆ, ಈ ರೀತಿಯಲ್ಲಿ ಅದು ಕೂಡ ಪುಸ್ತಕಗಳು ಅದಕ್ಕೆ ಬೆಲೆನೇ ಬೇರೆ. ಇದರಲ್ಲಿ ಡಿಸ್ಟ್ರಾಕ್ಷನ್, ಒಂದೊಂದ್ಸಲ ನಾವು ಇದು ನೋಡ್ತಾ ಇರ್ತೀವಿ, ಇನ್ನೊಂದ್ಸಲ ನಾವು ಇನ್ನೇನಾದ್ರು ನೋಡ್ತೀವಿ. ಇದರ ಡಿಸ್ಟ್ರಾಕ್ಷನ್. ಪುಸ್ತಕ ಅಂದ್ರೆ ಪುಸ್ತಕ ಕೈಯಲ್ಲಿಟ್ಟಾಗ ಡಿಸ್ಟ್ರಾಕ್ಷನ್ ಇಲ್ಲ ನಮಗೆ. ಸೊ ಪ್ರಭುಪಾದ ಗುರುಗಳು ಅವ್ರಿಗೆ ಹೇಳಿದ್ದು ಇದು ಬೃಹತ್ ಮೃದಂಗ. ಇದರಿಂದ ಎಲ್ಲ ಕಡೆ ಜನರು ಈ ಒಂದು ಗೀತಾ ಭಾಗವತವನ್ನು ಶ್ರವಣ ಮಾಡ್ಬೋದು. ಶ್ರವಣ ಮಾಡಿ ಅವರು ಪರಿವರ್ತನೆ ಹೊಂದಬಹುದು. ಸೊ ಇದು ತುಂಬಾ ಮುಖ್ಯ ನಮಗೆ. ಪುಸ್ತಕಗಳ ಅಧ್ಯಯನ ನಾವು ಮಾಡಿ ಮತ್ತು ಪುಸ್ತಕಗಳ ವಿತರಣೆ ಮಾಡೋದು ತುಂಬಾ ಮುಖ್ಯ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಇವತ್ತಿಗೆ ಸಾಕು ಅನ್ಸುತ್ತೆ. ನಾಳೆ ಶನಿವಾರ ಕ್ಲಾಸ್ ಇಲ್ಲ. ಶನಿವಾರ ಭಾನುವಾರ ಯಾರಾದ್ರೂ ಜಾಯಿನ್ ಆಗ್ತೀರಾ ಅಂದ್ರೆ ನಾನು ಶೇರ್ ಮಾಡ್ತೀನಿ. ನೀವೆಲ್ಲ ನಂಬರ್ಸ್ ತುಂಬಾ ಜನ ಕೊಟ್ಟಿದ್ದೀರಾ. ನಾನು